ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಕನ್ನಡಾಂಬೆಯ ಸಂಸ್ಕೃತಿ ಭಾಷಾಭಿಮಾನ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕಂಗೊಳಿಸುತ್ತದೆ. ಕರುನಾಡ ಮಕ್ಕಳ ಕನ್ನಡಾಭಿಮಾನದ ಒಗ್ಗೂಡಿಕೆಯಿಂದ ಚಿಗುರೊಡೆದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೆದ ಪದಗ್ರಹಣದ ಮೆಲುಕು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ನೋಡಲಿದ್ದೇವೆ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾನು ನಿಖಿತಾ ಪೂಜಾರಿ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬಂಟ್ವಾಳ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬಿಸಿ ರೋಡಿನ ಕನ್ನಡ ಭವನ ವೇದಿಕೆಯಲ್ಲಿ ನಡೆಯಿತು. ಕಾರ್ಯಕ್ರಮವು ಯಾವ ರೀತಿಯಾಗಿ ಆಯೋಜನೆಗೊಂಡಿತ್ತು ನೋಡ್ಕೊಂಬನ್ನಿ. ನನ್ನ ನಾಲಿಗೆ ನಾರಾಯಣ ನಾರಾಯಣ ಎನ್ನುವ ಹಾಗೆಯೇ ಕನ್ನಡ ಕನ್ನಡ ಎಂದು ನುಡಿಯುತ್ತಿರಲಿ ಎಂದ್ರಂತೆ ಪಂಜೆ ಮಂಗೇಶರಾಯರು. ಅವರ ಹುಟ್ಟೂರಿದು ನಮ್ಮ ಬಂಟ್ವಾಳ. ಅವರು ವೈಷ್ಣವರು, ಹಾಗಾಗಿ ನಾರಾಯಣ ನಾರಾಯಣ ಅನ್ನೋದು ಅವರ ಭಕ್ತಿಯ, ಅವರ ಆತ್ಮಿಕದ ಒಂದು ಕರೆಯದು. ಕನ್ನಡವನ್ನು ಆ ಮಟ್ಟಕ್ಕೆ ಅವರು ಏರಿಸಿದರು. ಅದು ಕೇವಲ ಸಾಮಾನ್ಯವಾದ ಒಂದು ಭಾಷೆಯಾಗಿ ಅಲ್ಲ, ಆತ್ಮೋನ್ನತಿಯ ಸಾಧನವಾಗಿಯೂ ಕನ್ನಡವನ್ನು ಅವರು ಆ ಸ್ಥಾನದಲ್ಲಿ ಇಟ್ಟಿದ್ರು ಅನ್ನೋದನ್ನು ನಾವು ಗಮನಿಸಿದಾಗ ಅದರ ಮಹತ್ವದ ಅರಿವಾಗ್ತದೆ. ಆದ್ದರಿಂದಲೇ ಕವಿಯೊಬ್ಬರು ಹೇಳಿದ್ದಾರೆ, ಕನ್ನಡವೆಂದರೆ ಬರೀ ನುಡಿ ಅಲ್ಲ, ಹಿರಿದಿದೆ ಅದರ ಅರ್ಥ. ನೀರೆಂದರೆ ಬರೀ ನೀರಲ್ಲ, ಅದು ಪಾವನ ತೀರ್ಥ ಅಂತ. ಹಾಗಾಗಿ ಅಂಥ ಪರಂಪರೆ ಕಡೆಂಗೋಡ್ರು, ಶಂಕರ ಭಟ್ರು, ಅವರಿಗಿಂತ ಮೊದಲು ಮುಡಿಯ ತಿಮ್ಮಪ್ಪಯ್ಯನವರು, ಹಾಗೆಯೇ ಪಂಜೆ ಮಂಗೇಶರಾಯರು, ಇಂಥ ಹಿರಿಯರೆಲ್ಲ ಕನ್ನಡ ಸಾಹಿತ್ಯದ ಆದ್ಯರವರು. ಅವರ ನೆಲದಲ್ಲಿ ನಾವು ಇವತ್ತು ನಿಂತಿದ್ದೇವೆ. ಅವರು ಒಂದು ಕಾಲದಲ್ಲಿ ನಡೆದಾಡಿರುವಂಥ ನೆಲ ಇದು. ಅಲ್ಲಿ ಇವತ್ತು ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಹೊಸ ತಂಡ ಕನ್ನಡ ತೇರನ್ನೆಳೆಯುವಂಥ ಕಾರ್ಯಕ್ಕೆ ಇವತ್ತು ಶ್ರೀಕಾರವನ್ನು ಹಾಕ್ತಾ ಇದ್ದಾರೆ ಅಂತ. ಅದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯಿಂದ ಬಂದಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂಪಿ ಶ್ರೀನಾಥ್ ಅವರು ಬಂಟ್ವಾಳ ಘಟಕದ ನೂತನ ಅಧ್ಯಕ್ಷ ವಿಶ್ವನಾಥ್ ಬಂಟ್ವಾಳ್ ಅವರಿಗೆ ಕನ್ನಡ ಬಾವುಟ ಹಸ್ತಾಂತರಿಸುವ ಮೂಲಕ ಪದಗ್ರಹಣವನ್ನ ನೆರವೇರಿಸಿದರು.
ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬಂಟ್ವಾಳ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಸಭಾಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಎಂಪಿ ಶ್ರೀನಾಥ್ ಅವರು ಮಾತನಾಡಿ, ಸಾಹಿತ್ಯ ಕ್ಷೇತ್ರ ಬಂಟ್ವಾಳದಲ್ಲಿ ಶ್ರೀಮಂತವಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಹಿರಿಯ ಸಾಹಿತಿಗಳು ಬಂಟ್ವಾಳದಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕು, ನಿರಂತರ ಚಟುವಟಿಕೆಗಳು ಆಗಬೇಕು ಎನ್ನುವ ಯೋಜನೆ ಇದೆ ಎಂದು ತಿಳಿಸಿದರು. ಬಹಳ ಶ್ರೀಮಂತಿಕೆಯನ್ನು ಪಡೆದ ತಾಲೂಕು ಈ ಬಂಟ್ವಾಳ ತಾಲೂಕು. ಅದರಲ್ಲಿಯೂ ಕೂಡ ಸಮೃದ್ಧವಾದ ಶ್ರೀಮಂತಿಕೆ. ಸಾಹಿತ್ಯ ಕ್ಷೇತ್ರದಲ್ಲಿ ಈ ಬಂಟ್ವಾಳ ತಾಲೂಕಿನಲ್ಲಿ ಈ ಶ್ರೀಮಂತಿಕೆಯನ್ನು ಬೆಳೆಸಿಕೊಂಡು ಹೋಗಲು ಹಲವು ಮಾನ್ಯರು ಶ್ರಮಿಸಿದ್ದಾರೆ. ಹಲವು ಸಾಹಿತಿಗಳು ಕನ್ನಡದ ರಥವನ್ನು ಮುನ್ನಡೆಸಿದ್ದಾರೆ. ಈಗ ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯದ ರಥವನ್ನು ಮುನ್ನಡೆಸಲು ಮುಂದೆ ಬಂದಿದ್ದಾರೆ ವಿಶ್ವನಾಥ್ ಬಂಟ್ವಾಳ ಅವರು. ಅವರಲ್ಲಿ ಹಲವು ಯೋಜನೆಗಳಿದೆ. ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಮನೆ ಮನೆಗೆ ತಲುಪಿಸಬೇಕು. ಶಾಲೆ ಕಾಲೇಜುಗಳಲ್ಲಿಯೂ ಕೂಡ ಈ ಕನ್ನಡ ಸಾಹಿತ್ಯದ ಚಟುವಟಿಕೆಗಳನ್ನು ವಿಸ್ತರಿಸಬೇಕು ಅಂತೇಳಿ ಯೋಜನೆಗಳನ್ನೆಲ್ಲ ಇಟ್ಟುಕೊಂಡಿದ್ದಾರೆ. ತಿಂಗಳಿನಲ್ಲಿ 2 ಕಾರ್ಯಕ್ರಮಗಳ ಆಯೋಜನೆ ಆಗಬೇಕು ಅಂತ ಕೂಡ ಹೇಳ್ತಾ ಇದ್ರು. ಹೀಗೆ ಹಲವು ಯೋಜನೆಗಳನ್ನು ಅವರು ಇಟ್ಟುಕೊಂಡಿದ್ದಾರೆ. ಆ ಎಲ್ಲ ಯೋಜನೆಗಳಲ್ಲಿ ಕೂಡ ಅವರು ಯಶಸ್ವಿಯಾಗುತ್ತಾರೆ ಎಂಬ ಭರವಸೆ ನನಗೆ ಇದೆ. ಅವರ ಪದಾಧಿಕಾರಿಗಳ ತಂಡವನ್ನು ಕಟ್ಟಿದ್ದಾರೆ. ಬಹಳ ಸಂತೋಷ ಆಯಿತು. ಒಳ್ಳೆಯ ತಂಡ ಅದು. ಎಲ್ಲ ಸಮುದಾಯದವರು ಇದ್ದಾರೆ ಅದರಲ್ಲಿ. ಒಬ್ಬರಿಗಿಂತ ಒಬ್ಬರು ಎಲ್ಲ ರೀತಿಯಿಂದಲ ಅನುಭವ ಇರುವಂತಹ ತಂಡ ಅದು. ಕಾಲೇಜಿನ ಪಾಠ ಮಾಡುವ ಅನುಭವಿಗಳಿದ್ದಾರೆ, ಉಪನ್ಯಾಸಕರಿದ್ದಾರೆ, JCಯಲ್ಲಿದ್ದವರಿದ್ದಾರೆ, ಕೃಷಿಕರಿದ್ದಾರೆ, ಸಾಹಿತಿಗಳಿದ್ದಾರೆ, ವ್ಯಾಪಾರ ಮಾಡುವವರಿದ್ದಾರೆ, ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ ಅದರಲ್ಲಿ. ಬಹಳ ಸಂತೋಷ ಆಗ್ತದೆ ಈ ತಂಡವನ್ನು ನೋಡುವಾಗ. ಬಹುಶಃ ಇದನ್ನು ಮಾದರಿ ತಾಲೂಕನ್ನಾಗಿ ಮಾಡುವ ಒಂದು ಆಸೆ ಕೂಡ ಅವರಿಗೆ ಇದೆ. ನಮ್ಮ ಜಿಲ್ಲೆಯಲ್ಲಿ 9 ತಾಲೂಕುಗಳಿವೆ. ಈಗ ಈ 9 ತಾಲೂಕುಗಳಲ್ಲಿ ಈಗಷ್ಟೇ ಮೊನ್ನೆ ನಮ್ಮ ಉಳ್ಳಾಲ ತಾಲೂಕು, ಮೂಲ್ಕಿ ತಾಲೂಕು ಮತ್ತು ಮೂಡಬಿದ್ರೆ ತಾಲೂಕು ಹೊಸತಾಯಿತು. ಬಹುಶಃ ಇದಕ್ಕೆ ಇತಿಹಾಸ ಇದೆ. ಈ ಬಂಟ್ವಾಳ ತಾಲೂಕಿಗೆ ಕಳೆದ 20 ವರ್ಷಗಳಿಂದ ಇಲ್ಲಿಯ ಸಾಹಿತ್ಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಸಾಹಿತ್ಯದ ರಥವನ್ನು ಮುನ್ನಡೆಸಿದವರು ಬಹಳಷ್ಟು ಜನ ಇಲ್ಲಿ ಇದ್ದಾರೆ. ನನಗೆ ಈ ಭೀಮಭಟ್ರ ನೆನಪು ಕೂಡ ಆಗ್ತಾ ಇದೆ ಇಲ್ಲಿ. ಯಾಕೆಂದರೆ ನಾನು ಚುನಾವಣೆಯ ಪೂರ್ವದಲ್ಲಿ ಎಲ್ಲ ಕಡೆ ಈ ವಿಟ್ಲ, ಕನ್ಯಾನ, ಅಡ್ಯನಡ್ಕ ಎಲ್ಲ ಕಡೆ ಹೋದಾಗಲೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಹೇಳ್ತಾ ಇದ್ದದ್ದು ಭೀಮಭಟ್ರು. ನಮ್ಮನ್ನು ಭೀಮಭಟ್ರು ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವರು ನಮಗೆ ಪುಸ್ತಕ ಕೊಟ್ಟಿದ್ದಾರೆ, ನಮ್ಮನ್ನು ಸಾಹಿತ್ಯ ಪರಿಷತ್ತಿನ ಮೆಂಬರ್ ಆಗಿ ಮಾಡಿದ್ದಾರೆ. ಈ ರೀತಿಯ ಒಳ್ಳೆಯ ಅಭಿಪ್ರಾಯಗಳನ್ನು ಕೂಡ ಹೇಳ್ತಾ ಇದ್ರು. ಅಂಥ ಒಂದು ಪರಂಪರೆಯಿಂದ ಬಂದವರು ಅವರ ಹೆಸರುಗಳನ್ನು ಹೇಳ್ತಾ ಇದ್ರು. ಅವರು ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಕಾರ್ಯಕ್ರಮ ನಿರೂಪಕರು ಕೂಡ ಹೇಳಿದರು, ಇಲ್ಲಿ ಪಂಜೆ ಮಂಗೇಶ್ವರ ಅವರು ಇದ್ದಂಥ ಈ ನಾಡು ಪುಣ್ಯನಾಡು ಹೇಳಿದರು. ಆಮೇಲೆ ಬಹಳಷ್ಟು ಕೊಡುಗೆಗಳನ್ನು ಈ ತಾಲೂಕು ಕೊಟ್ಟಿದೆ. ಬಹಳಷ್ಟು ಸಾಹಿತಿಗಳು ಇಲ್ಲಿ ಇದ್ದಾರೆ. BV ಕಾರಂತ್ ಅವರು ನಡೆದಾಡಿದಂಥ ಬಹುಶಃ ಇದು ನಾಡು. ಆಮೇಲೆ ಬಹಳಷ್ಟು ಹೆಸರುಗಳು ನಾವು ಸಿಗ್ತದೆ ಇಲ್ಲಿ. ಅಮ್ಮೆಂಬಳ ಬಾಳಪ್ಪ ಬಹುಶಃ ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಬಹುಶಃ ಇದೇ ನಾಡಿನಲ್ಲಿ ಬಂದಿರಬಹುದು. ಎಲ್ಲ ಹಿನ್ನೆಲೆ ಇದೆ ಇದಕ್ಕೆ. ಬಹುಶಃ ಇದಕ್ಕೆ ಒಂದು ಕಾರಣ ಇರ್ಬೋದು, ಯಕ್ಷಗಾನದ ಹಿನ್ನೆಲೆ, ಯಕ್ಷಗಾನ ಸಾಹಿತ್ಯ. ಬಹುಶಃ ಆಗಿನ ಕಾಲದಲ್ಲಿ ಇಲ್ಲಿ ಯಕ್ಷಗಾನ ಸಾಹಿತ್ಯಗಳು ನಿರಂತರವಾಗಿ ನಡೀತಾ ಇತ್ತು. ಈ ಕಾರಣಕ್ಕಾಗಿ ಕೂಡ ಇಲ್ಲಿ ಈ ಸಾಹಿತ್ಯದ ಕೃಷಿ ಕೂಡ ಇಲ್ಲಿ ಆಗಿದೆ. ಬಹುಶಃ ನಾವು ನೋಡುವಾಗ ಯಕ್ಷಗಾನ ಕ್ಷೇತ್ರವನ್ನು ನೋಡುವಾಗ ಒಂದೊಂದು ಮನೆತನಗಳು ಕೂಡ ಇದೆ. ಮಾಂಬಾಡಿ ಇದೆಲ್ಲ ಯಕ್ಷಗಾನ ಒಂದೊಂದು ಮನೆಗೂ ಕೂಡ ಹೆಸರಿತ್ತು. ಬಹುಶಃ ಪರಂಪರೆ ಇದೆ. ನಾನು ಇದರ ಬಗ್ಗೆ ಹೆಚ್ಚು, ಯಾಕಂದರೆ ಯಕ್ಷಗಾನ ಇಲ್ಲಿ ಇದ್ದಾರೆ ಎದುರಿನಲ್ಲಿ ಸೊರಪಾಡಿ ಅಶೋಕ್ ಶೆಟ್ಟರು. ಆ ಒಂದು ಹಿನ್ನೆಲೆಯಿಂದ ಬಂದಿರಬಹುದು ಈ ಸಾಹಿತ್ಯ. ಆ ಯಕ್ಷಗಾನ ಸಾಹಿತ್ಯದೊಟ್ಟಿಗೆ ಈ ಸಾಹಿತ್ಯ ಕೂಡ ಬಂದಿರಬಹುದು. ಆಮೇಲೆ ಮಾಂಬಾಡಿ ಕುಟುಂಬ, ಪದ್ಯಾಣ ಕುಟುಂಬ,
ಇದೆಲ್ಲ ಒಂದು ಮನೆತನಕ್ಕೆ ಸೀಮಿತ ಆಗಿತ್ತು. ಆಗಿನ ಕಾಲದಲ್ಲಿ ಯಕ್ಷಗಾನ ಹೆಸರು ಹೇಳ್ತಾ ಇದ್ರು, ಪ್ರತಿಷ್ಠಿತ ಮನೆತನಗಳು. ಆಮೇಲೆ ಕೃಷಿ ಸಾಹಿತ್ಯ, ಅಡಿಕೆ ಪತ್ರಿಕೆ ಎಲ್ಲ ನಾವು ಗಮನಿಸ್ತಾ ಇದ್ದೇವೆ. ಅದರಲ್ಲಿ ಸಾಹಿತ್ಯಗಳು ಹೇಗೆ ಬರ್ತಾ ಇತ್ತು ಎನ್ನುವಂಥ ಒಂದು ಸಂದರ್ಭವನ್ನು ಕೂಡ ನೋಡ್ತಾ ಇದ್ದೇವೆ ನಾವು. ಇದೆಲ್ಲ ನಾವು ಸಾಹಿತ್ಯದ ಇತಿಹಾಸವನ್ನು ನೋಡಿದಾಗ ನಮಗೆ ಬಹಳ ಒಂದು ಶಿಷ್ಟ ಸಾಹಿತ್ಯ ಗಮನಿಸ್ಬೋದು ನಾವು ಇಲ್ಲಿ. ಆಮೇಲೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ವೀಣಾ ತೋಳ್ಪಾಡಿಯವರು ಬಹಳ ಸುಂದರವಾಗಿ ಮಾತಾಡಿದರು. ಸಾಹಿತ್ಯ ಯಾಕೆ ಬೇಕು ಅಂತೇಳಿ ಅವರು ಆರಂಭದಲ್ಲಿ ವೇದಿಕೆ ಬರುವಾಗಲೇ ಹೇಳಿದರು, ನನಗೆ ಸಾಹಿತ್ಯದ ಹಿನ್ನೆಲೆ ಇಲ್ಲ ಅಂತೇಳಿ. ಆದರೆ ಅವರು ಮಾತಾಡಿದ ಮೇಲೆ ನನಗೆ ಗೊತ್ತಾಯಿತು ಅವರು ಸಾಹಿತಿಗಳೇ. ಆ ರೀತಿ ಅವರು ಮಾತಾಡಿದರು, ಸಾಹಿತಿಗಳೇ. ನಮ್ಮ ಡಿ.ವಿ. ಗುಂಡಪ್ಪನವರು ಕೂಡ ಹೇಳಿದರು, ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಕೂಡ ಹೇಳಿದರು, ನಮಗೆ ಸಾಹಿತ್ಯ ಯಾಕೆ ಬೇಕು, ಮನಸ್ಸಿನ ಕ್ಷೋಭೆಯನ್ನು ದೂರ ಮಾಡಲಿಕ್ಕೆ ಈ ಸಾಹಿತ್ಯ, ಇದು ಸಂಸ್ಕೃತಿ, ಕಲೆ ಇದೆಲ್ಲ ನಮಗೆ ಬೇಕು. ಮನಸ್ಸಿನಲ್ಲಿ ಏನೋ ಒಂದು ಕ್ಷೋಭೆ ಇದೆ, ಆ ಕ್ಷೋಭೆಯನ್ನು ದೂರ ಮಾಡಲಿಕ್ಕೆ ಇಂಥ ಒಂದು ಸಾಹಿತ್ಯಗಳು ಬೇಕು ಎನ್ನುವ ವಿಚಾರವನ್ನು ಕೂಡ ನಾನು ಅಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬರ ಮನೆಗೂ ಸಾಹಿತ್ಯ ಹೋಗಬೇಕು. ಕೇವಲ ಇದು ನಗರಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಈ ಸಾಹಿತ್ಯ ಪರಿಷತ್ತು ಎನ್ನುವಂಥದ್ದು. ಹಳ್ಳಿಗೆ ಹೋಗಬೇಕು, ಎಲ್ಲರೂ ಬರಬೇಕು. ನಾವು ಎಲ್ಲರನ್ನು ಒಟ್ಟಿಗೆ ಮಾಡಿಕೊಂಡು ಹೋಗುವಂಥದ್ದು. ನಮಗೆ ಯಾವುದೇ ಭೇದ ಭಾವ ಇಲ್ಲ, ಅವರು ಇವರು ಅಂತೇಳಿ ಎಲ್ಲರ ಸಮುದಾಯದವರನ್ನು ಕೂಡ ನಾವು ಒಟ್ಟಿಗೆ ಮಾಡಿಕೊಂಡು ಹೋಗುವಂಥ ಒಂದು ಕಾರ್ಯವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ನಮಗೆಲ್ಲರೂ ಕೂಡ ಸಮಾನರು ಎನ್ನುವ ಮಾತನ್ನು ಕೂಡ ಹೇಳುತ್ತಾ ಬಹಳ ಅಚ್ಚುಕಟ್ಟುತ್ತ ಕಾರ್ಯಕ್ರಮ ಮುಂದೆ ಕೂಡ ಈ ಬಂಟ್ವಾಳದಲ್ಲಿ ನಿರಂತರ ಕಾರ್ಯಕ್ರಮಗಳು ನಡೀತಾ ಇರಲಿ. ಭಾಳ ನಮ್ಮ ಶಿಕ್ಷಣ ಇಲಾಖೆಯಲ್ಲಿರುವಂಥ ಮೇಡಮ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಭಾಳ ಸಂತೋಷ ಆಗ್ತಾ ಇದೆ. ಭಾಳ ಇಲ್ಲಿ ನಾನು ಆರಂಭದಲ್ಲಿ ಈ ಕಾರ್ಯಕ್ರಮದ ವೇದಿಕೆ ಬರುವಾಗ ಭಾಳ ಸಂತೋಷ ಆಯಿತು. ಎಲ್ಲ ಹಿರಿಯರಿದ್ದೀರಿ, ಜ್ಞಾನಿಗಳಿದ್ದೀರಿ, ಸಾಹಿತಿಗಳಿದ್ದೀರಿ, ಸಂತೋಷ ಆಗ್ತಾ ಇದೆ. ನಿಮ್ಮ ಸಹಕಾರ ಇನ್ನು ಮುಂದೆ ಕೂಡ ಬೇಕು. ಕನ್ನಡ ಕಾರ್ಯಕ್ರಮ ಕನ್ನಡ ಭವನದಲ್ಲಿ ನಿರಂತರವಾಗಿ ನಡೀಲಿ ಎನ್ನುವಂಥ ಹಾಗೆ ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಬಂಟ್ವಾಳ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವಿಶ್ವನಾಥ್ ಬಂಟ್ವಾಳ್ ಅವರು ಮಾತನಾಡಿ, ಸಹಸ್ರಾರು ವರ್ಷಗಳ ಹಿನ್ನೆಲೆ ಹೊಂದಿರುವ ಕನ್ನಡ ಸಾಹಿತ್ಯ ವಿಶ್ವಮಾನ್ಯವಾಗಬೇಕು. ಅದಕ್ಕೆ ತಕ್ಕುದಾದ ನಡಿಗೆ ಬಂಟ್ವಾಳದಿಂದಲೇ ಆರಂಭವಾಗಬೇಕು. ಈ ಕಾರ್ಯಕ್ಕೆ ಇಲ್ಲಿನ ನಾಗರಿಕರ ಸಹಕಾರ ಬೇಕು ಎಂದು ಹೇಳಿದರು. ಸಾಹಿತ್ಯ ಆಡಂಬರವಾಗದೆ ಕನ್ನಡ ಮನಸ್ಸುಗಳ ಸಮ್ಮಿಲನವಾಗಬೇಕು. ಒಂದು ದಿನದ ಉತ್ಸವವಾಗದೆ ನಿತ್ಯ ನಿರಂತರವಾಗಿ ಕನ್ನಡದ ಜಾಗೃತಿ ಮೂಡಿಸುವ ಕಾರ್ಯವಾಗಬೇಕು ಎಂದು ಆಶಿಸಿದರು. ನನ್ನ ಪಾಲಿಗಂತೂ ಅವಿಸ್ಮರಣೀಯವಾದ ಕ್ಷಣಗಳಾಗಿ ಮನದಲ್ಲಿ ಉಳಿಯುವ ಸಂತಸದ ನೆನಪುಗಳ ಸಮಾರಂಭ. ಮರೆಯಲಾಗದ ಈ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾದ ತಾವುಗಳನ್ನು, ಇದಕ್ಕೆ ಕಾರಣೀಕರ್ತರಾದ ನಮ್ಮ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಂ.ಪಿ. ಶ್ರೀನಾಥ್ ಅವರನ್ನು, ನನ್ನೆಲ್ಲ ಆತ್ಮೀಯರಾದ ತಮ್ಮೆಲ್ಲರನ್ನು ನಾನು ಮನದಾಳದಿಂದ ಮೊದಲಾಗಿ ಸ್ಮರಿಸಿಕೊಳ್ಳುತ್ತೇನೆ, ಅಭಿನಂದಿಸುತ್ತಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ ಬಂಟ್ವಾಳ ತಾಲೂಕು ಘಟಕದ ಅಧ್ಯಕ್ಷತೆಯನ್ನು ನನಗೆ ವಹಿಸಿಕೊಟ್ಟು ಬಹಳ ದೊಡ್ಡ ಜವಾಬ್ದಾರಿಯನ್ನು ನೀವೆಲ್ಲ ನೀಡಿದ್ದೀರಿ. ಈ ಒಂದು ದೊಡ್ಡ ಗೌರವಕ್ಕೆ ನಾನು ಪಾತ್ರನಾಗಿರುವುದು ಎಷ್ಟು ಸರಿ ಎನ್ನುವುದನ್ನು ಅಥವಾ ಅದಕ್ಕೆ ಯಾವ ಅರ್ಹತೆಗಳ ಮಾನದಂಡದಿಂದ ಆರಿಸಿದ್ದೀರಿ ಎನ್ನುವುದನ್ನು ನಾನು ತಿಳಿಯಲಾರೆ. ಆದರೆ ಒಂದು ಮಾತಂತೂ ಸತ್ಯ, ಸಾಹಿತ್ಯ ಅಥವಾ ತಾಯಿ ಭುವನೇಶ್ವರಿಯ ಪರಿಚಾರಕರಾಗುವಲ್ಲಿ ಜಾತಿಯ, ಮತೀಯ ಅಥವಾ ಅಂತಸ್ತಿನ ತಡೆಗೋಡೆಗಳಿಲ್ಲ ಎನ್ನುವುದಕ್ಕೆ ಈ ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿ ನೀವೆಲ್ಲ ತೋರಿಸಿಕೊಟ್ಟಿದ್ದೀರಿ. ವೃತ್ತಿಯಲ್ಲಿ ಬರೀ ಕ್ಷೌರಿಕ ಎಂಬುದಾಗಿ ಗುರುತಿಸಿಕೊಂಡ ನನಗೆ ನೀವೆಲ್ಲ ತಿಳಿದಿರುವಂತೆ ನಾನು ಕೃಷಿಕನಾಗಿ, ಸಹಕಾರಿಯಾಗಿ, ಜ್ಯುವೆಲರಿ ಇತ್ಯಾದಿ ಉದ್ಯಮಿಗಾಗಿ ತೊಡಗಿಸಿಕೊಂಡಿದ್ದು ಯಾವುದಾದ್ರೂ ಒಂದು ಅವಕಾಶವೂ ಸಿಕ್ಕಿರುತ್ತದೆ. ತಕ್ಕ ಮಟ್ಟಿನ ಆಸ್ತಿಕ ಸ್ಥಾನಮಾನಕ್ಕೆ ಈ ವೃತ್ತಿಗಳು ಕೂಡ ಕಾರಣವಾಗಿವೆ. ಲಕ್ಷ್ಮಿ ಮತ್ತು ಸರಸ್ವತಿ ಒಂದೇ ಕಡೆ ಜೊತೆಯಾಗಿ ಇರುವುದು ಅಪರೂಪವಂತೆ. ಆದರೆ ಈ ನಿಟ್ಟಿನಲ್ಲಿ ದೇವರು ನನಗೆ ಅರಿಸಿದ್ದಾನೆ. ಮುಂದೆಯೂ ಅವರ ಅಭಯ ಇರುತ್ತದೆ. ನೀವೆಲ್ಲರ ಆಶೀರ್ವಾದ, ಪ್ರೋತ್ಸಾಹಕ್ಕೆ, ಆರೈಕೆ, ಸಹಕಾರ ಜೊತೆಯಾಗಿ ಸಿಗುತ್ತದೆ ಎಂಬ ಬಲವಾದ ನಂಬಿಕೆ ನನ್ನದು. ಹಿರಿಯರಾದ ಡಾಕ್ಟರ್ ಏರಿಯರ ಒಡನಾಟ, ಪಂಜೆಯವರ ಸ್ಫೂರ್ತಿ, ತಾಲೂಕಿನ ಸಾಹಿತ್ಯ ಸಮಾಜ ಸೇವಕರ ಹಿರಿಕಿರಿಯ ಬಂಧುಗಳ
ಸಾಹಚರ್ಯ ನನಗೆ ಪತ್ರಿಕಾ ರಂಗಕ್ಕೆ ಕಾಲಿಡಲು ಅವಕಾಶ ಕಲ್ಪಿಸಿದೆ. ಇಂದು ಹಿರಿಯ ಚೇತನ ಎಂದು ನಾವೆಲ್ಲ ಮಾನ್ಯ ಮಾಡುವ ಆತ್ಮೀಯರಾಗಿದ್ದ ಏರಿಯಾ ಸಾಹಿತ್ಯ ಸಂಭ್ರಮವನ್ನು ಮಾಡಲು ನನಗೊಂದು ಅವಕಾಶ ಸಿಕ್ಕಿತ್ತು. ಸಂಗೀತ, ಸಾಹಿತ್ಯ ಮತ್ತು ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ಸಾಧನಾ ಸಾಂಸ್ಕೃತಿಕ ಪ್ರತಿಷ್ಠಾನ ಸ್ಥಾಪಿಸಲು ನನಗೆ ಪ್ರೇರಣೆ ಒದಗಿಸಿಕೊಟ್ಟಿತ್ತು. ಆಳ್ವರಂಥ ಮಹಾನ್ ವ್ಯಕ್ತಿಯೊಂದಿಗೆ ಸಾಹಿತ್ಯ, ಸಾಂಸ್ಕೃತಿಕ ನಡಿಗೆ ಹಾಗೂ BC ರೋಡ್ನ ನಾಗರಿಕರ ಒಡನಾಟ ಜನಸಿರಿ ನಮ್ಮೂರ ಹಬ್ಬವನ್ನು ಆಯೋಜಿಸಲು ಕಾರಣವಾಗಿತ್ತು. ಇಂಥ ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳು ಸಾಹಿತ್ಯ ಪರಿಚಾರಕನಾಗಲು ಪ್ರೇರಣೆಯಾಯಿತು ಏನು. ಸಾಹಿತ್ಯ ಕ್ಷೇತ್ರದಲ್ಲೂ ಏನನ್ನಾದರೂ ಅಂದರೆ ಜನಸಾಮಾನ್ಯರ ತನಕವೂ ಸಾಹಿತ್ಯ ಒಳಿದು ಬರಬೇಕು ಎಂಬ ತುಡಿತ ನನಗಿದೆ. ನನಗೆ ಸಿಕ್ಕಿದ ಈ ಅವಕಾಶದಲ್ಲಿ ಅದಕ್ಕಾಗಿ ಖಂಡಿತವಾಗಿ ಪ್ರಯತ್ನಿಸುವೆ. ಉದಾಹರಣೆಗೆ, ಸಾಹಿತ್ಯ ಎನ್ನುವುದು ಕೇವಲ ದೃಗ್ಗೋಚರವಾದ ಅಥವಾ ಭೌತಿಕ ಸ್ವರೂಪವಾದ ಆಡಂಬರಗಳಾಗಬಾರದು. ಕನ್ನಡ ಮನಸ್ಸುಗಳ ಸಮ್ಮಿಲನವಾಗಬೇಕು. 1-2 ದಿವಸಗಳ ಉತ್ಸವವಾಗಿ ಮರೆಯಾಗಬಾರದು. ನಿತ್ಯ ನಿರಂತರವಾಗಿ ಕನ್ನಡದ ಕಾಳಜಿ, ಜಾಗೃತಿ ಪ್ರತಿಯೊಬ್ಬರ ಕನ್ನಡಿಗರಲ್ಲಿ ಮೂಡಿಸುವಂತಾಗಿರಬೇಕು. ಅವನು ನಾಡಿನ ಹಳ್ಳಿಯೋ ಅಥವಾ ದಿಲ್ಲಿಯೋ ಸಾಗರದಾಚೆಗಿರುವ ಕನ್ನಡಿಗನಾಗಿರಬಹುದು, ಕೂಲಿಯವನಾಗಿರಬಹುದು, ಬ್ಯಾಂಕಿನ ಉದ್ಯೋಗಿ ಆಗಿರಬಹುದು, ಶಾಲೆಯ ಮೇಷ್ಟ್ರು ಅಥವಾ ಹೋಟೆಲ್ ನೌಕರನಾಗಿರಬಹುದು, ಹೀಗೆ ಉದ್ಯೋಗ ಅಥವಾ ಉದ್ಯಮಿಯಾಗಿರಬಹುದು, ಮನೆಯ ಗೃಹಿಣಿ, ಶಾಲಾ ಕಾಲೇಜಿನ ಮಕ್ಕಳಿಂದ ಹಿಡಿದು ವಿಜ್ಞಾನಿಯ ತನಕ ಅತ್ಯುನ್ನತ ಹುದ್ದೆಯನ್ನು ಪಡೆದ ಯಾವುದೇ ಕನ್ನಡಿಗನಾದವನು ಕನ್ನಡವನ್ನು ಅಪ್ಪಿ ಒಪ್ಪಿ ಬೆಳೆಸಬೇಕು. ಸಹಸ್ರಾರು ವರ್ಷಗಳ ಇತಿಹಾಸ ಇರುವ ಕನ್ನಡ ಕೇವಲ ನಾಡಿಗೆ ಸೀಮಿತವಾಗದೆ ವಿಶ್ವ ಮಾನ್ಯವಾಗಬೇಕು. ಅದಕ್ಕೆ ತಕ್ಕುದಾದ ನಡಿಗೆ ನಮ್ಮ ಬಂಟ್ವಾಳದಿಂದ ಆಗಬೇಕು. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಹಿತ್ಯ ಮತ್ತು ಜನಸಾಮಾನ್ಯರು ಎನ್ನುವ ವಿಷಯದ ಬಗ್ಗೆ ವೈದ್ಯೆ ಡಾಕ್ಟರ್ ವೀಣಾ ತೋಳ್ಪಾಡಿ ಉಪನ್ಯಾಸ ನೀಡಿ ಯಾವುದು ಸೃಜನಶೀಲವೋ, ಯಾವುದು ಬೋಧನೆ ಅಲ್ಲವೋ ಅದು ಸಾಹಿತ್ಯ, ಹೇಗೆ ಬದುಕಬಾರದು ಎಂದು ಹೇಳುವುದು ನಿಜವಾದ ಸಾಹಿತ್ಯ ಎಂದು ಹೇಳಿದರು. ಒಂದು ಘಟನೆಯನ್ನ ಸಾಹಿತಿ ಒಳದೃಷ್ಟಿ ಹಾಗೂ ಪೂರ್ಣ ದೃಷ್ಟಿಯಿಂದ ನೋಡುತ್ತಾನೆ. ಕಲಾತ್ಮಕವಾಗಿ, ಮನೋರಂಜನಾತ್ಮಕವಾಗಿ, ಸಾಮಾಜಿಕ ಕಳಕಳಿಯಿಂದ ಬರೆದ ಸಾಹಿತ್ಯ ಜನಸಾಮಾನ್ಯರ ಮನಸ್ಸನ್ನ ತಟ್ಟುತ್ತದೆ ಎಂದು ತಿಳಿಸಿದ್ರು. ಆತ್ಮರತಿಯಿಂದ ಅಧಪತನವಾಗುತ್ತದೆ. ನಾವು ಆತ್ಮ ವಿಮರ್ಶೆಗೆ ಒಳಪಟ್ಟಾಗ ನಮ್ಮ ಏಳಿಗೆಯಾಗುತ್ತದೆ ಎಂದು ಹೇಳಿದ್ರು. ಸಾಹಿತ್ಯ ಅಂದರೆ ಎಲ್ಲರಿಗೂ ಗೊತ್ತು, ಹಿತವಾದದ್ದು ಸಾಹಿತ್ಯ ಅಂದರೆ ಎಲ್ಲರಿಗೂ ಹಿತವಾಗುವಂಥದ್ದು, ಎಲ್ಲರಿಗೂ ಇಷ್ಟ ಆಗುವಂಥದ್ದು ಸಾಹಿತ್ಯ. ಕವಿಯ ಮಾತಲ್ಲಿ ಹೇಳಬೇಕಿದ್ರೆ ರಸಾನುಭವದ ಸುಂದರ ಅಭಿವ್ಯಕ್ತಿಯೇ ಸಾಹಿತ್ಯ ಅಂತಾರೆ. ನಮಗೆ ಅಷ್ಟೆಲ್ಲ ಅರ್ಥ ಆಗೋದಿಲ್ಲ. ನಾವು ಹೇಳೋದಾದರೆ ಯಾವುದು ಸೃಜನಶೀಲವೋ ಹಾಗೂ ಯಾವುದು ಬೋಧನೆ ಅಲ್ಲವೋ ಅದು ಸಾಹಿತ್ಯ. ನಾನು ಹೇಳೋದಿದ್ರೆ ಯಾವುದು ಬೋಧನೆ ಅಲ್ಲವೋ, ಯಾವುದು ಸೃಜನಶೀಲವೋ ಅದು ಸಾಹಿತ್ಯ. ಯಾಕಂದರೆ ಯಾವುದೇ ಒಂದು ಧರ್ಮಗುರು ಅತ್ಯಂತ ಒಂದು ರಸಾತ್ಮಕವಾಗಿ ಅದು ಕವಿ ಭಾಷೆಯಲ್ಲಿ ಒಂದು ಬೋಧನೆ ಮಾಡಿದೆ ಅಂತಾದರೆ ಅದು ಸಾಹಿತ್ಯವಲ್ಲ, ಅದು ಬೋಧನೆ. ಯಾಕಂದರೆ ಅವನು ಹೇಗೆ ಬಾಳಬೇಕು ಅನ್ನೋದನ್ನು ಹೇಳ್ತಾನೆ. ಆದರೆ ಸಾಹಿತ್ಯ ಯಾವಾಗಲೂ ಹೇಗೆ ಬದುಕಬೇಕು ಅನ್ನೋದನ್ನು ಹೇಳುವುದಲ್ಲ, ಹೇಗೆ ಬದುಕಬಾರದು ಅನ್ನೋದನ್ನು ಹೇಳುವುದೇ ನಿಜವಾದ ಸಾಹಿತ್ಯ. ಹಾಗಾಗಿ ಈ ಸಾಹಿತ್ಯವನ್ನು ನಾವು ಜನಸಾಮಾನ್ಯರು ಹೇಗೆ ತಗೊಳ್ತೇವೆ ಅಂದರೆ, ಒಂದು ವಸ್ತುವನ್ನು, ಒಂದು ವಿಷಯವನ್ನು, ಒಂದು ಘಟನೆಯನ್ನು ನಾವು 2 ಕಣ್ಣಿಂದ ನೋಡ್ತೇವೆ, ನಮ್ಮ ಭೌತಿಕವಾದ 2 ಕಣ್ಣಿನಿಂದ ನೋಡ್ತೇವೆ. ಆದರೆ ಅದೇ ಕವಿಯಾದವನು ಅವನ ಒಳಗಣ್ಣಿಂದ ನೋಡ್ತಾನೆ. ನಾವು ಅಲ್ಪದೃಷ್ಟಿಯಿಂದ ನೋಡ್ತೇವೆ, ಅವನು ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ. ಪೂರ್ಣ ದೃಷ್ಟಿ ಅಂದರೆ ಏನು? ಅದನ್ನೇ ದರ್ಶನ ಅಂತ ಹೇಳ್ತಾರಂತೆ. ಪೂರ್ಣ ದೃಷ್ಟಿ ಅಂದರೆ ಏನು ಅಂದರೆ ಆತ್ಮಜ್ಞಾನವೇ ಪೂರ್ಣ ದೃಷ್ಟಿ. ಅವನ ಒಂದು ವಿಷಯದ ಬಗ್ಗೆ ಅವನ ಮನಸ್ಸಿನಲ್ಲಿ ಘರ್ಷಣೆಯಾಗಿ, ಸಂಘರ್ಷವಾಗಿ, ಅವನು ಅದರ ಬಗ್ಗೆ ಅತ್ಯಂತ ಚಿಂತನೆ ಮಾಡಿ ಅದು ಹೊರಗೆ ಹೇಗೆ ಬರ್ತದೆ, ಅದೊಂದು ಸಾಹಿತ್ಯ, ಕಾವ್ಯವೋ ಕವನವೋ ಕಥೆಯಾಗಿ ರೂಪುಗೊಳ್ಳುವುದೇ ಅದು ಸಾಹಿತ್ಯ. ಅದು ನಮಗೆ ಜನಸಾಮಾನ್ಯರಿಗೆ ಅದು ಸಾಧ್ಯವಿಲ್ಲ. ಅದನ್ನು ನಮಗೆ ಒಂದು ವಿಷಯವನ್ನು
ಒಂದು ಭಾಷೆಯನ್ನು ಸಾಧನವಾಗಿಟ್ಟುಕೊಂಡು ಅದನ್ನು ಕಲಾತ್ಮಕವಾಗಿಯೂ ಮನೋರಂಜನಾತ್ಮಕವಾಗಿಯೂ ಹಾಗೂ ಸಾಮಾಜಿಕ ಕಳಕಳಿಯಿಂದಲೂ ಬರೆದದ್ದು. ಅದರ ಜೊತೆಯಲ್ಲಿ ಅವನು ತನ್ನ ತತ್ವವನ್ನು ಸೇರಿಸಿಕೊಂಡು ಬರೆದು ನಮ್ಮ ಮನ ಮುಟ್ಟುವಂತೆ ಬರೆದದ್ದಾದರೆ ಅದು ಒಂದು ಉತ್ತಮ ಸಾಹಿತ್ಯ. ಅದು ನಮ್ಮನ್ನು ಮುಟ್ಟುತ್ತದೆ ಹಾಗೂ ತಟ್ಟುತ್ತದೆ. ಜನಸಾಮಾನ್ಯರಾಗಿ ನಮಗೆ ಸಾಹಿತ್ಯದ ಅಗತ್ಯ ಏನಿದೆ? ಈಗ ನಾವು ನೋಡುವಾಗ ಹಳೆ ಕಾಲದ, ಈಗ ಕೃಷ್ಣದೇವರಾಯನ ಅರಸನ ಒಂದು ಆಸ್ಥಾನ ಅಂತ ತಗೊಂಡ್ರೆ ನಮ್ಮ ಕಣ್ಣಿಗೆ ಬರೆದು ಒಂದು ರಾಜ ಪೀಠದ ಮೇಲೆ ಕೂತ್ಕೊಂಡಿದ್ದಾನೆ. ಎಡಕ್ಕೆ ಬದಿಯಲ್ಲಿ ಪೂರ್ತಿ ಮಂತ್ರಿಗಳಿದ್ದಾರೆ, ಬಲಬದಿಯಲ್ಲಿ ಫುಲ್ಲು ವಿದ್ವಾಂಸರಿದ್ದಾರೆ. ಅವರ ಕೆಟಗರಿಯೇ ಒಂದು ಬೇರೆ. ಅವರಿಗೆ ವಿಶೇಷ ಸ್ಥಾನಮಾನ. ರಾಜ ಅವರಿಗೆ ನಮಸ್ಕಾರ ಮಾಡ್ತಾರೆ, ಇವರು ಅವರಿಗೆ ಹೋಗಿ ನಮಸ್ಕಾರ ಮಾಡೋದಿಲ್ಲ. ಅವರು ಇವನ ಪಾದ ಪೂಜೆ ಮಾಡ್ತಾರೆ, ಅವನಿಗೆ ಕೊಡ್ತಾರೆ ಗಿಫ್ಟೆಲ್ಲ. ಆದರೆ ಅವರು ಯಾಕೆ ಅವರಿಗೆ ಅಷ್ಟೊಂದು ಸ್ಥಾನಮಾನ ಅಂತ ಹೇಳಿದರೆ, ಆವಾಗ ಕಾಲದಲ್ಲಿ ವಿದ್ಯಾವಂತರು ಕಮ್ಮಿ ಇದ್ದರು. ವಿದ್ಯಾವಂತರ ಸಂಖ್ಯೆ ಕಮ್ಮಿ ಇರುವಾಗ ಅವರಿಗೆ ಅಷ್ಟೊಂದು ಸ್ಥಾನಮಾನ, ಅದೊಂದು ಬೇರೆ ಕೆಟಗರಿ. ಆದರೆ ಈಗ ಹಾಗಲ್ಲ. ಸಾಮಾನ್ಯವಾಗಿ ಎಲ್ಲರೂ ವಿದ್ಯಾವಂತರಿದ್ದಾರೆ. ಸಾಧಾರಣವಾಗಿ ಸಾಹಿತ್ಯದಲ್ಲಿ ಆಸಕ್ತರಿರುವವರೆಲ್ಲ ಬರೆಯುವ ಆಸಕ್ತಿ ತೋರಿಸಬಹುದಾಗಿದೆ. ಹಾಗಾಗಿ ಸಾಹಿತ್ಯವು ವೈಡ್ ಸ್ಪ್ರೆಡ್ ಆಗ್ತಾ ಇದೆ. ಸಾಹಿತ್ಯವು ಒಂದು ಕ್ರೋಢೀಕರಣವಾಗದೆ ಒಂದು ವೈಡ್ ಸ್ಪ್ರೆಡ್ ಆಗಿ ಬೆಳೀತಾ ಇದೆ. ನಮಗೆ ಬೇಕಾದಷ್ಟು ಸಾಧನಗಳು ಇವತ್ತಿನ ಕಾಲದಲ್ಲಿ ಇವೆ. ಅದನ್ನು ನಾವು ಬಳಸಿಕೊಂಡು ಸಾಹಿತ್ಯವನ್ನು, ಅದರ ರುಚಿಯನ್ನು ನಾವು ನೋಡ್ಬೋದಾಗಿದೆ. ಆದರೆ ಜನಸಾಮಾನ್ಯನಿಗೆ ಸಾಹಿತ್ಯದ ಅಗತ್ಯ ಏನು? ಅವರು ಎಲ್ಲರಿಗೂ ಸಾಹಿತ್ಯ ಅಂತ ಹೇಳಿದ್ರು ಅವರಿಗೆ ಬರೀಲಿಕ್ಕೆ ಗೊತ್ತುಂಟು, ಅವರು ಬರೀತಾರೆ, ಅವರ ಕೈಯಲ್ಲಿ ಪೆನ್ ಉಂಟು, ಅವರಿಗೆ ಸಂಬಳ ಸಿಗ್ತದೆ, ಅವರ ಪುಸ್ತಕ ಬಿಡುಗಡೆ ಆಗ್ತದೆ, ಅವರಿಗೆ ಪ್ರಶಸ್ತಿ ಬರ್ತದೆ, ಅವರಿಗೆ ಪ್ರಸಿದ್ಧಿ ಸಿಗ್ತದೆ, ಅದಕ್ಕೋಸ್ಕರ ಅವರು ಬರೀತಾರೆ ಅಂತಲ್ಲ. ಹಾಗಲ್ಲ. ಒಬ್ಬ ಬರಹಗಾರನಿಗೆ ಅವನಿಗೆ ಸಾಮಾಜಿಕ ಕಳಕಳಿ ಇರ್ತದೆ. ಅವನು ಕಂಡದ್ದನ್ನು ತಿಳಿ ಹೇಳುವ, ನಮಗೆ ತಿಳಿಯದಂಥ ವಿಷಯಗಳನ್ನು ಭಾವಾತ್ಮಕವಾಗಿ ತಿಳಿ ಹೇಳುವಂಥ ಅವನಿಗೊಂದು ಜವಾಬ್ದಾರಿ ಇರ್ತದೆ. ಆದ್ದರಿಂದ ಅವನು ಬರಹಗಾರನಾಗಿರ್ತಾನೆ. ನಮಗೆ ಏನಾದರೂ ಅಗತ್ಯ ಇದೆ ಅಂತ ಹೇಳಿದರೆ, ನಿಮಗೆಲ್ಲ ಗೊತ್ತಿದ್ದಾಗೆ ನಾವು ಮನುಷ್ಯ ಹುಟ್ಟು ಭೋಗಜೀವಿ. ನಾವೊಂದು ಮನುಷ್ಯ ಅನ್ನೋದೇ ಒಬ್ಬ ಭೋಗಜೀವಿ. ನಮ್ಮ ಮುಖ್ಯ ಅಸ್ತಿತ್ವವೇ ಭೋಗ. ನಾವು ನಮ್ಮ ಪಂಚೇಂದ್ರಿಯಗಳ ಸುಖಕ್ಕಾಗಿಯೇ, ನಮ್ಮ ಇಂದ್ರಿಯಗಳ ಆಸಕ್ತಿಯೇ ನಮ್ಮ ಆಸಕ್ತಿ ಅಂತ ತಿಳಿದು ಅದಕ್ಕೆ ಸರಿಯಾಗಿಯೇ ಬದುಕ್ತಾ ಇರ್ತೇವೆ. ನಮ್ಮ ಪಂಚೇಂದ್ರಿಯಗಳು ಏನೇನು ಕೇಳ್ತೇವೆ ಅದಕ್ಕೆ ಸರಿಯಾಗಿ ಜೀವನದ ಉದ್ದಕ್ಕೂ ನಾವು ದುಡಿತಾ ಇರ್ತೇವೆ. ಅದನ್ನೇ ನಿಜ ಜೀವನ ಅಂತ ತಿಳ್ಕೊಂಡಿರ್ತೇವೆ. ಆದರೆ ನಿಜ ಜೀವನ ಅದಲ್ಲ. ಇಂದ್ರಿಯಗಳಿಂದ ಮೇಲ್ಪಟ್ಟದ್ದು ಅತೀಂದ್ರಿಯವಾದ ಒಂದು ಸುಖ ಇದೆ. ಆತ್ಮಜ್ಞಾನ ಅನ್ನುವಂಥದ್ದು ಒಂದು ಇದೆ ಅನ್ನುವ ರುಚಿಯೇ ನಮಗೆ ಗೊತ್ತಿಲ್ಲ, ಆ ವಿಷಯವೇ ನಮಗೆ ಗೊತ್ತಿಲ್ಲ. ಇದನ್ನು ತಿಳಿ ಹೇಳುವವನು ಸಾಹಿತಿ. ಹಾಗೆ ಅಲ್ಲದೆ ಮನುಷ್ಯ ಹುಟ್ಟುವಾಗ ಲೌಕಿಕವಾಗಿಯೇ ಹುಟ್ಟುತ್ತಾನೆ, ನಮಗೆಲ್ಲ ಗೊತ್ತೇ ಇದೆ. ಹಂತ ಹಂತವಾಗಿ ಅಲೌಕಿಕತೆಯೆಡೆಗೆ ಹೋಗ್ತಾನೆ. ಅವನು ಒಂದು ವೇಳೆ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಲೌಕಿಕನಾಗಿಯೇ ಇದ್ದದ್ದೇ ಆದರೆ ಅವನ ಜೀವನಕ್ಕೆ ಒಂದು ಅರ್ಥವೇ ಇಲ್ಲ. ಅವನು ಅಲೌಕಿಕತೆಗೆ ಹೋಗಲೇಬೇಕು. ಅಲೌಕಿಕತೆ ಅಂದರೆ ಏನು? ಸನ್ಯಾಸಿಯಾಗಿ ಗಡ್ಡ ಬಿಟ್ಕೊಂಡು ಎಲ್ಲ ವಿರಾಗಿಯಾಗಿ ಕಮಂಡಲ ಹಿಡ್ಕೊಂಡು ತಿರುಗುವುದು ಅಲೌಕಿಕತೆ ಅಲ್ಲ. ನಮ್ಮನ್ನು ನಾವು ಪಳಗಿಸಿಕೊಂಡು ನಮ್ಮಲ್ಲಿರುವ ಜ್ಞಾನವನ್ನು ವೃದ್ಧಿಸಿಕೊಂಡು ನಾವು ಸಮಾಜಕ್ಕೆ ತೆರೆದುಕೊಂಡ್ರೆ, ನಮ್ಮ ನಡೆ ನುಡಿಗಳಲ್ಲಿ ನಾವು ಪ್ರಬುದ್ಧರಾದರೆ ಅದೇ ಅಲೌಕಿಕತೆ. ನಾನು 100 ವರ್ಷ ಬದುಕಿದ್ರೂ ನಾನು ನೀಟಾಗಿ ಸೀರೆ ಉಟ್ಕೊಂಡು ಬರ್ಬೋದು, ಲಿಪ್ಸ್ಟಿಕ್ ಹಾಕ್ಕೊಂಡು ಬರ್ಬೋದು, ಅದು ಲೌಕಿಕತೆ ಅಂತ ಆಗೋದಿಲ್ಲ. ಆದರೆ ನನ್ನ ಬುದ್ಧಿ, ನನ್ನ ಚಿತ್ತದಲ್ಲಿ ಅಲೌಕಿಕತೆ ತುಂಬಿದ್ದೇ ಆದರೆ ನಾನು ಅಲೌಕಿಕತೆಯೆಡೆ ಹೋಗ್ತೇನೆ ಅಂತಲೇ ಅರ್ಥ. ನನ್ನ ಅತ್ಯಂತ ಪ್ರೀತಿಯ ಸಾಹಿತ್ಯ ವಚನ ಸಾಹಿತ್ಯ. ಯಾಕಂದರೆ ಅದು ಅತ್ಯಂತ ಸುಲಭ. 12ನೇ ಶತಮಾನದ ನಂತರ ಮೊದಲಿಗೆ ಬಂದಂಥ ಅತ್ಯಂತ ಸರಳ ಹಾಗೂ ಅತ್ಯಂತ ವಿಭಿನ್ನವಾದಂಥ ಸಾಹಿತ್ಯ. ಅದು ನಮಗೆ ಅರಗಿಸಿಕೊಳ್ಳಿಕ್ಕೆ ಏನೂ ಕಷ್ಟ ಇಲ್ಲ. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಏನೂ ಕಷ್ಟ ಇಲ್ಲ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಏನೂ ಕಷ್ಟ ಇಲ್ಲ. ಇದೆಲ್ಲ ನಮ್ಮ ಜನಸಾಮಾನ್ಯರಿಗೆ ಬೇಕಾದಂಥ ಸಾಹಿತ್ಯಗಳು. ಈಗ ಎಷ್ಟೊಂದು ಲೇಖಕರಿದ್ದಾರೆ ನೋಡಿ. ವಿಜ್ಞಾನವನ್ನು ನಮ್ಮ ನಾಗೇಶ್ ಹೆಗಡೆ ಇರ್ಬೋದು, ಶೈಲಜಾ ಇರ್ಬೋದು, ಈಗಷ್ಟೇ ತೀರ್ಕೊಂಡವರ ಹಾಲ್ದೊಡ್ಡೇರಿ ಸುಧೀಂದ್ರ ಇರ್ಬೋದು. ಅವರು ಒಂದು ವಿಜ್ಞಾನವನ್ನು, ನಾವು ವಿಜ್ಞಾನ ಪುಸ್ತಕ ಒಂದು ನಮಗೆ ಕಬ್ಬಿಣದ ಕಡಲೆ, ಆದರೆ ಅವರು ಅದನ್ನು ಎಷ್ಟೊಂದು ಸುಲಲಿತವಾಗಿ ನಮ್ಗೆ ಅರ್ಥ ಆಗುವಂತೆ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ನಾವೇನು ದೊಡ್ಡ ಗ್ರಂಥ ಪುಸ್ತಕಗಳನ್ನು ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕಂತಿಲ್ಲ. ಅವರ 1.5 ಪೇಜಿದ್ದು, ಅರ್ಧ ಪೇಜಿದ್ದು ಲೇಖನಗಳನ್ನು ಓದಿದರೆ ಸಾಕು. ಅಥವಾ ಅತ್ಯಂತ ಕ್ಲಿಷ್ಟಕರವಾದ ಭಾಷೆ ಸಹ ಬೇಕಂತಿಲ್ಲ. ನಿಮಗೆ ಸಹನಾ ಕಾಂತವೈಲು ಅನ್ನೋ ಒಬ್ಬರು
ಒಬ್ಬ ಲೇಖಕಿ ಗೊತ್ತಿರ್ಬೋದು, ನನ್ನ ಆತ್ಮೀಯ ಗೆಳತಿ. ಅವರು ಬರೀ 10ನೇ ಕ್ಲಾಸ್ ಕಲಿತವರು. ಅವರ ಬತ್ತಳಿಗೆಯಲ್ಲಿ ದೊಡ್ಡ ದೊಡ್ಡ ಶಬ್ದಗಳೇನಿಲ್ಲ, ಅವರ ಶಬ್ದ ಭಂಡಾರ ಏನಿಲ್ಲ. ಆದರೆ ಕಂಡದ್ದನ್ನು ಅತ್ಯಂತ ಸಣ್ಣ ವಿಷಯಗಳನ್ನು ಸಹ ಮನದೊಟ್ಟುವಂತೆ ಬರೀಲಿಕ್ಕೆ. ಇಲ್ಲಿ ಭಾಷೆ ಮುಖ್ಯವಲ್ಲ, ಭಾವನೆ ಮುಖ್ಯ. ಯಾವತ್ತೂ ಸಾಹಿತ್ಯ, ಭಾಷೆ ಬೇಕು, ಭಾಷೆ ಒಂದು ಸಾಧನ ಹೌದು, ಆದರೆ ಭಾಷೆ ಮುಖ್ಯವಾಗುವುದಿಲ್ಲ. ಇಲ್ಲಿ ಮುಖ್ಯವಾಗುವುದು ಭಾವನೆ. ಆದ್ದರಿಂದ ಬರವಣಿಗೆಕಾರರು ದೊಡ್ಡ ದೊಡ್ಡ ಪದಪುಂಜಗಳನ್ನು ಹಿಡಿದು ಬರಿಬೇಕಂತ ಇಲ್ಲ. ನೋಡಿ, ನಾನು ರಹಮತ್ ತರೀಕೆರೆಯವರ ಕಾಶ್ಮೀರ ಹಾಗೂ ಅವರು ಬನಾರಸ್ಸಿಗೆ ಹೋಗಿ ಬಂದ ಒಂದು ಪ್ರವಾಸ ಕಥನವನ್ನು ಓದಿದ್ದೇನೆ. ನಾನು 10 ಸಲ ಕಾಶ್ಮೀರ ಬನಾರಸ್ಸಿಗೆ ಹೋಗಿ ಬಂದರೂ ನನಗೆ ಆ ಅನುಭವ ಆಗಲಿಕ್ಕಿಲ್ಲ. ಅವರ ಆ ಪ್ರವಾಸ ಕಥನಲ್ಲಿ ಕಣ್ಣಿಗೆ ಕಟ್ಟುವಂತ ಹೇಗೆ ಬರೆದಿದ್ದಾರೆ. ಈ ಸಾಹಿತ್ಯವು ನಾವು ಓದುವಾಗ ನೋಡಿ ಎಷ್ಟೊಂದು ಲೇಖಕರಿದ್ದಾರೆ, ಎಷ್ಟೊಂದು ಬಗೆಯ ಪ್ರಭೇದಗಳಿದ್ದೇವೆ ಅಂತ ಹೇಳ್ತೇವೆ. ಆದರೆ ನಾವು ಸಾಹಿತ್ಯದಲ್ಲಿ ಒಂದು ವಿಷಯ ನೆನಪಿಟ್ಕೊಳ್ಳಬೇಕು, ಇದರಲ್ಲಿ ಕವಿ ಅಥವಾ ಲೇಖಕ ನಮಗೆ ಮುಖ್ಯವಲ್ಲ, ಅವನ ಸಾಹಿತ್ಯ ಹಾಗೂ ಅವನ ಕೃತಿ ಮುಖ್ಯ ಅಂತ ಯಾವತ್ತೂ ನೆನಪಿಟ್ಕೊಳ್ಬೇಕು. ಈ ಸಾಹಿತ್ಯವನ್ನು ನಾವು ಸೆಲೆಕ್ಟ್ ಮಾಡುವಾಗ ನಮ್ಮಲ್ಲಿ ಮಡಿವಂತಿಕೆ ಇರಬಾರ್ದು. ನಾನು ಒಂದು ಜನಸಾಮಾನ್ಯವಾಗಿ ನನ್ನದೇ ಒಂದು ದೃಷ್ಟಾಂತವನ್ನು ಹೇಳ್ತೇನೆ. ನನ್ನ ತಂದೆ ಉಡುಪಿಯಲ್ಲಿ ಸಂಸ್ಕೃತ ಹಾಗೂ ಕನ್ನಡದ ಮಹಾನ್ ಪಂಡಿತರು. ಅವರು ಎಷ್ಟು ದೊಡ್ಡ ಪಂಡಿತರಂತೆ, ಉಡುಪಿಯಲ್ಲಿ ಅಷ್ಟಮಠದ ಸ್ವಾಮಿಗಳಿಗಾಗಲಿ ಎಂತೆಂಥ ದೊಡ್ಡ ಪಂಡಿತರಿಗಾಗಿ ಸಂಸ್ಕೃತವನ್ನು ಕನ್ನಡವನ್ನು ಅಷ್ಟೊಂದು ಚೆನ್ನಾಗಿ ಹೇಳಿಕೊಡ್ತಾ ಇದ್ದರು. ಆದರೆ ನನ್ನ ತಂದೆ ನಮ್ಮ ಯಾವ ಮಕ್ಕಳಿಗೂ ಒಂದು ಪುಸ್ತಕವಾದ ಪ್ರೀತಿಯನ್ನು ಬೆಳೆಸಲಿಲ್ಲ. ಯಾಕಂದರೆ ನನ್ನ ತಂದೆಯಲ್ಲಿ ಒಂದು ಮಡಿವಂತಿಕೆ ಇತ್ತು. ಅವರು ಪುಸ್ತಕ ಪರಿಚಯ ಮಾಡಿಸಿ ಕೊಟ್ಟದ್ದೇ ಆಗಿದ್ದರೆ ನಾವು ಏನೇನೋ ಓದಿ ಬಿಡ್ಬೋದೋ ಎನ್ನುವ ಒಂದು ಮಡಿವಂತಿಕೆ ಇತ್ತು. ನಾನೇ ಒಂದು ದೃಷ್ಟಾಂತ. ಅದರಿಂದ ನಾವು ಯಾವ ಪುಸ್ತಕವನ್ನು ಓದಲಿಲ್ಲ. ಯಾವಾಗ ಸಾಹಿತ್ಯ ಪ್ರೇಮಿಯ ಕೈ ಹಿಡಿದೇನೋ ಆಗ ನಾನು ಓದಲಿಕ್ಕೆ ಶುರು ಮಾಡಿದ್ದೆ. ಅಲ್ಲಿಂದ ಮತ್ತೆ ನನಗೆ ಸಾಹಿತ್ಯದಲ್ಲಿ ಪ್ರೀತಿಗೊಂಡಿದ್ದು. ಇದೇ ಇನ್ನೊಂದು ಪೂರ್ವಾಗ್ರಹ ಅಂತ ಒಂದುಂಟು. ಅದು ಅದರ ಮುಖವಾಣಿ, ಇದು ಇದರ ಮುಖವಾಣಿ, ಅದು ಅದರ ಮುಖವಾಣಿ ಅಂತ ನಾವು ಚೀತು ಅಂತ ಹೇಳ್ತೇವೆ. ಅದು ಸಲ್ಲದು. ಅದರಲ್ಲಿ ಏನಾದರೂ ನಮಗೆ ಬೇಕಿರುವಂಥ ಸತ್ಯ ಕಥೆಗಳು ಇರ್ಬೋದಲ್ಲ. ನಾನು ಕಾಲೇಜಿಗೆ ಹೋಗುವಾಗ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ಕೂತ್ಕೊಂಡಿರ್ತಾ ಇದ್ದೆ. ಒಬ್ಬ ಬಸ್ಸಿಗೆ ಹತ್ತಾನೆ, ವಿಚಿತ್ರ ಸ್ವರದಲ್ಲಿ ವಿಚಿತ್ರ ಧಾಟಿಯಲ್ಲಿ ಒಂದು ಕಲರ್ಫುಲ್ ಪೇಪರನ್ನು ಹಿಡ್ಕೊಂಡು ಬಂದು ಅದರಲ್ಲಿ ಬೇಡದೆ ಕ್ಷುಲ್ಲಕ ವಸ್ತುಗಳನ್ನು ವೈಭವೀಕರಿಸಿ ಹೇಳ್ತಾನೆ, ಪೇಪರ್ ತಗೊಳ್ಳಿ ಅಂತ. ಆವಾಗ ನಮಗೆ ಅವನು ಬರುವುದು, ಅವನ ಧಾಟಿ ಛೀ ತು ಅಂತ ಅನ್ನಿಸ್ತಾ ಇತ್ತು. ಕೆಲವರು ಇಂಟ್ರೆಸ್ಟಿಂದ ತಗೊಳ್ತಿದ್ರು, ಕೆಲವರಿಗೆ ಆ ಪೇಪರಲ್ಲಿ ಏನು ಉಂಟು ಅಂತ ಗೊತ್ತಿದ್ದು ತಗೊಳ್ತಿದ್ರು, ಕೆಲವರು ಕುತೂಹಲಕ್ಕೆ ತಗೊಳ್ತಿದ್ರು, ಕೆಲವರು ತಮಾಷೆಗಾಗಿ ತಗೊಳ್ತಾಯಿದ್ರು. ಆಗ ನಮಗೆಲ್ಲ ಅವರನ್ನು ನೋಡುವಾಗ ಛೀ ಎಂತ ಈ ಪೇಪರ್ ತಗೊಳ್ತಾರೆ, ಯಾಕೆ ಇದನ್ನು ಓದ್ತಾರೆ? ಯಾಕಂದರೆ ಅವನ ಬಾಯಿಯಲ್ಲಿ ಅವನ ಹೊಟ್ಟೆಪಾಡು ನಾವು ಅನಿಸ್ತದೆ ಇವನ ಹೊಟ್ಟೆಪಾಡಿಗೆ ಬೇರೆ ಪೇಪರ್ ಅವನು ಮಾರಾಟ ಮಾಡ್ಬೋದಲ್ಲ, ಈ ಕೆಟ್ಟ ಪೇಪರ್ ಯಾಕೆ ಮಾರಾಟ ಮಾಡ್ತಾನೆ ಅಂತ. ಆದರೆ ಅವನು ಹೇಳ್ತಾ ಇರೋದು ಅಲ್ಲಿಯ ಜನರನ್ನು ಆಕರ್ಷಣೆ, ಅಲ್ಲಿಯವರ ಮುಖ ನೋಡಿ ಇವರಿಗೆ ಇದು ಆಕರ್ಷಣೆ, ಇದು ಇವರಿಗೆ ಆಕರ್ಷಣೆ ಅಂತ ಅವನಿಗೆ ಗೊತ್ತಾಗ್ತಾಯಿತ್ತು. ಅದಕ್ಕೆ ಆ ಪೇಪರಲ್ಲಿ ಬೇಡದ ವಿಷಯಗಳನ್ನು, ಜನರಿಗೆ ಬೇಕಾದ ವಿಷಯಗಳನ್ನು ಅವನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇದ್ದ. ವಿಷಯ ಅಂದರೆ ಮದುವೆಯಾಗಿ ಬಂದ ಮೇಲೆ ನನ್ನ ಗಂಡನ ಟೇಬಲಿನ ಮೇಲೆ ಅದೇ ಪೇಪರ್ಗಳ ರಾಶಿ ಬಿದ್ದುಕೊಂಡಿತ್ತು. ನಾನು ಅವಾಕಾದೆ, ನನಗೆ ಅದೇ ಜಲ್ ಅಂತಾಯಿತು. ನಾನು ಕೇಳಿದೆ, ನೀವು ಯಾಕೆ ಈ ಪೇಪರ್ ಓದ್ತೀರಿ? ಏನು ಇದು ಕೆಟ್ಟ ಪೇಪರ್ ಅಲ್ವಾ, ಇದನ್ನು ಯಾಕೆ ಓದ್ತೀರಿ? ಯಾರು ಹೇಳಿದ್ದು ಕೆಟ್ಟ ಪೇಪರ್ ಅಂತ? ನನಗೆ ಗೊತ್ತುಂಟು ಕೆಟ್ಟ ಪೇಪರ್ ಅಂತ. ಅವರು ಪುಟ ಬಿಚ್ಚಿಸಿ ನೋಡಿದರು. ನೋಡುದು ಅದರ ಒಳಗೆ ಒಬ್ಬರಿಗಿಂತ ಒಬ್ಬರು ಘಟಾನುಘಟಿ ಲೇಖಕರು, ಎಷ್ಟೆಷ್ಟು ಒಳ್ಳೆ ಲೇಖನಗಳು, ಏನೇನು ಲೇಖನಗಳು. ಅಲ್ಲಿಯೇ ನನಗೆ ಸತ್ಯ ದರ್ಶನವಾಯಿತು. ಅದರ ಹೊರಗಿನ ಮುಖಪುಟ ನೋಡಿ ಅವನ ಬಾಯಲ್ಲಿ ಕೇಳಿ ನಾನು ಅದರ ಬಗ್ಗೆ ನನ್ನಲ್ಲಿ ಪೂರ್ವಾಗ್ರಹವಿತ್ತು. ನಾನು ಯಾವಾಗ ಆ ಪೇಪರಿನ ಒಳಗೆ ತೆಗೆದು ನೋಡಿದೆನೋ ಆಗ ಪೂರ್ವಾಗ್ರಹ ಹೋಗಿ ನನಗೆ ಅದರ ನಿಜ ಗುಣ ಗೊತ್ತಾಯಿತು. ಅಲ್ಲಿಯ ನಂತರ ಪ್ರತಿ ವಾರ ನಾನು ಆ ಪೇಪರ್, ನನ್ನ ಗಂಡ ಬರುವಾಗ ಆ ಪೇಪರನ್ನು ತರುವುದನ್ನೇ ಕಾದು ಕೂತ್ಕೊಳ್ಳುವಂಥ ಅಷ್ಟು ನನ್ನಲ್ಲಿ ಪರಿವರ್ತನೆ ಆಯಿತು. ಹಾಗಿದ್ರೆ ಈ ಪರಿವರ್ತನೆಗೆ ಕಾರಣ ಯಾರು? ಸಾಹಿತ್ಯ ಎಷ್ಟೊಂದು ರುಚಿ ಅಂತ ಹೇಳಿದರೆ ಅದನ್ನು ಓದಿದವರಿಗೆ ಗೊತ್ತು. ಕೆಲವೆಲ್ಲ ಈ ಕರುವಾಲ ಇರ್ಬೋದು ಅಥವಾ ತುಗುಲಕ್ಕಿರ್ಬೋದು, ನಾನು ಓದುವಾಗ ಕಾಫಿ ಕುಡಿಯುವಾಗಲೂ ಹೀಗೆ, ಊಟ ಮಾಡುವಾಗಲೂ ಹೀಗೆ, ಅದನ್ನು ಕೆಳಗಿಡುವುದು ಬೇಡ, ಮುಚ್ಚಿಡುವುದು ಬೇಡ ಅನ್ನುವಂಥ ತವಕ.
ಅಷ್ಟೊಂದು ಚೆನ್ನಾಗಿರುವ ಪುಸ್ತಕಗಳು, ಅದನ್ನು ನಾವು ಓದದೇ ಹೋದರೆ ನಮಗೆ ಎಷ್ಟೊಂದು ನಷ್ಟ, ಜನಸಾಮಾನ್ಯರಿಗೆ ಎಷ್ಟು ನಷ್ಟ. ನನ್ನಲ್ಲಿ ವಜ್ರದ ನೆಕ್ಲೆಸ್ ಇದ್ದು ಏನು ಪ್ರಯೋಜನ, ನನ್ನಲ್ಲಿ ಪೆಟ್ಟಿಗೆ ತುಂಬ ಬಟ್ಟೆಗಳು ಇದ್ದು ಏನು ಪ್ರಯೋಜನ. ನಾನು ಆ ಅಲೌಕಿಕತೆಯರಿಗೆ ನನ್ನ ಜೀವನದುದ್ದಕ್ಕೂ ಹೋಗದೇ ಇದ್ದರೆ, ನನ್ನ ಆ ಜೀವನದಲ್ಲಿ ಸತ್ಯ ದರ್ಶನ ಆಗದೇ ಇದ್ದರೆ ನಾನು ಬದುಕಿದ್ದು ಜೀವಚ್ಛವ ಆಗುವುದಿಲ್ವೇ? ಅದೇ ಜನಸಾಮಾನ್ಯರಿಗೆ ಸಾಹಿತ್ಯ ಯಾಕೆ ಬೇಕು ಅಂತ ನಾನು ಹೇಳೋದು. ಜನಸಾಮಾನ್ಯರಿಗೆ ಸಾಹಿತ್ಯ ಅತ್ಯಂತ ಅಗತ್ಯ. ಜನಸಾಮಾನ್ಯರ ಬೌದ್ಧಿಕ ಮಟ್ಟವನ್ನು ಏರಿಸಬೇಕಿದ್ರೆ ಸಾಹಿತ್ಯ ಬೇಕು. ಇದು ನಮ್ಮನ್ನು ಲೋಕವನ್ನು ಕಾಣುವ ದೃಷ್ಟಿಯನ್ನು ಬೇರೆ ಮಾಡ್ತದೆ. ಇದು ನಾವು ಜನಪರವನ್ನಾಗಿ ಮಾಡ್ತದೆ. ಇದರಲ್ಲಿ ಜನಪರ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮ್ಮನ್ನು ಮಾಡ್ತದೆ. ಸಮಾನತೆಯನ್ನು, ನೈತಿಕ ಮೌಲ್ಯವನ್ನು ನಮ್ಮಲ್ಲಿ ಹುಟ್ಟು ಹಾಕ್ತದೆ. ಇದು ನಮಗೆ ಸಾಹಿತ್ಯವು ಕೊಡುವಂಥ ದೊಡ್ಡ ದೇಣಿಗೆ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅನೇಕ ಗಣ್ಯರ ಉಪಸ್ಥಿತಿಯೊಂದಿಗೆ ನಡೆದ ಕಾರ್ಯಕ್ರಮವನ್ನು ಗೌರವ ಕೋಶಾಧ್ಯಕ್ಷ ಅಬ್ದುಲ್ ರಹಿಮಾನ್ ಡಿಬಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗೌರವ ಕಾರ್ಯದರ್ಶಿ ರಮಾನಂದ ನೂಜಿಪ್ಪಾಡಿ ವಂದಿಸಿದ್ರು. ನಿವೃತ್ತ ಮುಖ್ಯ ಶಿಕ್ಷಕ ಮಹಾಬಲೇಶ್ವರ ಹೆಬ್ಬಾರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಕನ್ನಡ ಹಾಡು ಹಾಗೂ ಕಾವ್ಯ ವಾಚನ ನಡೆಯಿತು. ಯಾಕೆಂತ ಹೇಳಿದರೆ ಸಾಹಿತ್ಯದ ಪರಿಷತ್ತಿನ ಮೂಲ ಧ್ಯೇಯವೇ ಅದು ಪ್ರೀತಿಯನ್ನು ಬೆಳೆಸುವಂಥದ್ದು ಅಂತ. ಯಾಕಂತ ಹೇಳಿದರೆ ನೀವು ಇವರು ಶಿವರುದ್ರಪ್ಪನವರು ಅವರು 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ದಾವಣಗೆರೆಯಲ್ಲಿ ಆಗಿರುವಂಥದ್ರ ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷೀಯ ಭಾಷಣವನ್ನು ನೋಡಿದರೆ ಅದರ ಕೊನೆಗೊಂದು ಪದ್ಯ ಇದೆ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ. ಅಂದರೆ ಇಡೀ ಅದರಲ್ಲೊಂದು ಚಿತ್ರಣವನ್ನು ಕೊಟ್ಟು ಬಿಡ್ತಾರೆ. ಇಡೀ ಸಮಾಜ ಅಲ್ಲ, ಇಡೀ ಪ್ರಕೃತಿಯ ಪ್ರೀತಿಯಿಂದ ಬಂದಿದ್ದಾಗಿದೆ ಅಂತ. ನೀವು ಯಾವ ಮರವನ್ನು ನೋಡಿದರೆ ಆ ಮರದಲ್ಲಿ ಎಲ್ಲೂ ಕೂಡ ಹಸಿರು ಬಣ್ಣದ ಮರದಲ್ಲಿ ಹಸಿರು ಬಣ್ಣದ ಹೂ ಅರಳುವ ಕ್ರಮ ಇಲ್ಲ. ಯಾವ ಗಿಡವನ್ನೇ ಬೇಕಾದರೂ ನೋಡಿ, ಯಾವ ಮರವನ್ನೇ ನೋಡಿ, ಅದೇ ಬಣ್ಣದ ಹೂವಲ್ಲಿ ಅರಳೋದಿಲ್ಲ, ಬೇರೆ ಬಣ್ಣದ ಹೂ ಅರಳಿರ್ತವೆ. ಆ ಹೂವಿಗೊಂದು ಪರಿಮಳ ಇರ್ತದೆ. ಇದು ಯಾಕಿದೆ ಅಂತ ಹೇಳಿದರೆ, ಯಾವುದೇ ಒಂದು ಹೂವು ಕಾಯಿ ಆಗಬೇಕಂತೇಳಿ ಆದರೆ ಆ ಹೂವಿಗೆ ಇನ್ನೊಂದು ಹೂವಿನ ಪರಾಗಸ್ಪರ್ಶ ಆಗಬೇಕು ಅನ್ನುವಂಥದ್ದು ಪ್ರಕೃತಿಯ ಧರ್ಮ. ಅದು ಆಗಿರುವಾಗ ಎಲ್ಲೋ ಇರುವಂತಹ ತುಂಬಿ ಏನೋ ಹಾತೇನೋ ಕೀಟನೋ ಏನೋ ಒಂದಿರ್ಬೋದು, ಅದು ಆ ಹೂವನ್ನು ಅರಸಿಕೊಂಡು ಬಂದು ಒಂದು ಹೂವಿನ ಮಕರಂದವನ್ನು ಹೀರಿ ಇನ್ನೊಂದು ಹೂವಿಗೆ ಹಾರಿ ಹೋಗುವಾಗ ಅದರ ಮೂತಿಯಲ್ಲೋ ಕೈಯಲ್ಲೋ ಕಾಲಲ್ಲೋ ಎಲ್ಲೋ ಒಂದು ಕಡೆ ಅದರ ಪರಾಗ ಅಂಟಿಕೊಂಡು ಇನ್ನೊಂದು ಹೂವನ್ನು ಸೇರಿದ್ರೆ ಅದು ಕಾಯಿ ಆಗ್ತದೆ ಅಂತ. ಆಗಿರುವಾಗ ಒಂದು ತುಂಬಿ ಹತ್ತಿರ ಬರಬೇಕು ಅಂತೇಳಿ ಆದರೆ, ಯಾವುದೇ ಒಂದು ಕ್ರಿಮಿ ಹತ್ತಿರ ಬರಬೇಕು ಅಂತ ಹೇಳಿದರೆ ಆ ಹೂವಲ್ಲಿ ಎದ್ದು ಕಾಣಬೇಕು. ಒಂದು ಹೂವು ಎಲ್ಲ ಎಲೆಯ ಮರೆಯಲ್ಲಿರ್ಬೋದು, ಆ ಎಲೆಯ ಮರೆಯಲ್ಲಿರುವಂಥ ಹೂವು ಕೂಡ ಕಾಯಿ ಆಗಬೇಕು ಅಂತ ಹೇಳಿದರೆ ಆ ಹೂವಿನ ಹತ್ತಿರಕ್ಕೂ ತುಂಬಿ ಹೋಗಬೇಕಾಗ್ತದೆ. ಆದ್ದರಿಂದ ದೇವರು ದಿಕ್ಕೊಂದು ಪರಿಮಳವನ್ನು ಕೂಡ ಕೊಟ್ಟಿದ್ದಾನೆ ಅಂತ. ಹಾಗಿರುವಾಗ ಎಲ್ಲವನ್ನೂ ಕೂಡ ಬಂಧಿಸಿರುವಂಥದ್ದು ಇಡೀ ಪ್ರೀತಿ ಅನ್ನುವಂಥದ್ದು ಹಾಗೆ ಅಂತ. ಆಕಾಶ ಮತ್ತು ಭೂಮಿಯ ಮಧ್ಯೆ ಪ್ರೀತಿ ಇದೆ ಅಂತ ಕವಿಗಳು ಹೇಳ್ತಾರೆ. ಆಕಾಶವನ್ನು ಗಂಡು, ಭೂಮಿಯನ್ನು ಹೆಣ್ಣು ಅಂತ ಹೇಳ್ತಾರೆ. ಭೂಮಿಯಲ್ಲಿ ಏನೇ ಫಲವಂತಿಗೆ ಕಾಣಿಸಿಕೊಳ್ಬೇಕು ಅಂತ ಹೇಳಿದರೆ ಆಕಾಶದಿಂದ ಗಾಳಿ, ಮಳೆ, ಬೆಳಕು ಅದರ ಮೇಲೆ ಬೀಳಬೇಕು. ಹಾಗಿದ್ದರೆ ಮಾತ್ರ ಆ ಹೂವು ಕಾಯಿ ಆಗ್ತದೆ ಅಥವಾ ಭೂಮಿ ತಾಯಿ ಆಗ್ತಾಳೆ. ಹಾಗಿರುವಾಗ ಹೂವು ಕಾಯಿ ಆಗುವಂಥದ್ದು, ಭೂಮಿ ತಾಯಿ ಆಗುವಂಥದ್ದೆಲ್ಲ ಅಂಥ ಸಂದರ್ಭದಲ್ಲಿ ಇಡೀ ಪ್ರಕೃತಿಯಲ್ಲೇ ಈ ಪಾಠ ಇದೆ. ಪ್ರೀತಿಸುವಂಥದ್ದು ಅದಮ್ಯ ಜೀವನ ಪ್ರೀತಿ ಅಂತ ನಾವು ಆ ಪ್ರೀತಿಯನ್ನು ಕರೆಯುವಂಥದ್ದು. ಇಂತಹ ಪ್ರೀತಿಯನ್ನು ಸಾರುವುದೇ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಉದ್ದೇಶ ಅಂತೇಳಿ ನಂಬಿಕೊಂಡವ ನಾನು. ಹಾಗಿರುವಾಗ ಇಲ್ಲಿ ಎಲ್ಲ ರಾಗ, ದ್ವೇಷ ಎಲ್ಲವನ್ನು ಬಿಟ್ಟು ಏನೋ ನೋವು, ನೈವು ಇತ್ಯಾದಿ ಎಲ್ಲವನ್ನು ಮನುಷ್ಯನ ಬದುಕಲ್ಲಿರುವಂಥದ್ದು ಎಲ್ಲವನ್ನು ಸರಿದೂಗಿಸಿಕೊಂಡು ಪರಸ್ಪರ ಆತ್ಮೀಯತೆಯೊಂದಿಗೆ, ಸ್ನೇಹಚಾರದೊಂದಿಗೆ ಬೆರೆಯುವಂತಹ ಒಂದು ವೇದಿಕೆ ಇದಾಗಬೇಕು. ಇಲ್ಲಿ ಯಾವುದೇ ನೋವಿಗೆ ಅಥವಾ ಏನೋ ನಂಜು ನರಕಗಳಿಗೆ ಅವಕಾಶ ಇರುವಂಥ ವೇದಿಕೆ ಇದು ಖಂಡಿತಕ್ಕೂ ಅಲ್ಲ. ಆಗಿರುವಾಗ ನೀವೆಲ್ಲರೂ ಈ ಮೊದಲಿದ್ದವರು, ಇನ್ನು ನಂತರದಲ್ಲಿ ನಮ್ಮ ಜೊತೆಗೆ ಎಳೆಯ ಪೀಳಿಗೆ ಇರುವವರು ಎಲ್ಲರೂ ಸೇರಿಕೊಂಡು ಈ ಸಾಹಿತ್ಯ ಪರಿಷತ್ತನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ, ರಚನಾತ್ಮಕವಾದ ಕಾರ್ಯಕ್ರಮವನ್ನು ಹಾಕ್ಕೊಂಡು ಯಶಸ್ಸಿನ ಕಡೆಗೆ ಸಾಗೋಣ ಅಂತ ಹೇಳ್ತಾ, ಈ ಕನ್ನಡ ಪುಸ್ತಕ ಪ್ರತಿ ಸರ್ತಿ ರಿಲೀಸ್ ಆಗುವಂಥ ಕನ್ನಡ ಪುಸ್ತಕವನ್ನು ತಂದು ನಾನು ಓದುವಾಗ ಸಾಹಿತ್ಯದ ಬಗ್ಗೆ ನಾನು ಹೇಳುವಾಗ ಸಣ್ಣ ಒಂದು ಮಾತು ಹೇಳ್ತೇನೆ ಕೇಳಿ. ಸಿಂಪಲ್ ನಾನು ಮಾತನಾಡೋದು. ಸಾಹಿತ್ಯ ಅಂತ ಹೇಳಿದರೆ, ಸಾಹಿತ್ಯ ಹೇಳಿದರೆ ತಿಳಿಯುವಂತಿರಬೇಕು, ತಿಳಿದರೆ ಮನಸ್ಸಿನಿಂದ ಇಳಿಯುವಂತಿರಬೇಕು. ಇಳಿದರೆ ಮಾತ್ರ ಮುಖ್ಯ ಅಲ್ಲ, ಇನ್ನೊಬ್ಬರಿಗೆ ಅದು ಗೊತ್ತಾಗುವಂತಿರಬೇಕು.
ಒಂದು ವೇಳೆ ಸಾಹಿತ್ಯ ಬಲ್ಲವ ಮನುಜ ಕಂಡರೆ ನನಗೆ ಸಾಹಿತ್ಯ ಗೊತ್ತಿಲ್ಲ ಅಂತ ಹೇಳಿದರೆ ನಾನು ಸುಮ್ಮನೆ ಕೂತ್ಕೊಳ್ಬೇಕಂತೇಳಿ ಒಂದು ಸಣ್ಣ ಸಾಹಿತ್ಯ ಒಂದು ಓದಿ ನೆನ್ಕೊಂಡು ನನಗೆ. ಯಾಕಂತ ಹೇಳಿದರೆ 10 ಜನ ವಿದ್ವಾಂಸರ ನಡುವಿನಲ್ಲಿ ಏನೂ ಗೊತ್ತಿಲ್ಲದ ಒಬ್ಬ ಇದ್ದಾನಂತ ಹೇಳಿದರೆ ಅವನು ಬಾಯಿ ಬಿಡದಿದ್ದರೆ ಅವನು ವಿದ್ವಾಂಸನೇ, ಬಾಯಿ ಬಿಡಬಾರ್ದವ. ಅದೇ 10 ಜನರ ಮೂರ್ಖರ ಒಟ್ಟಿಗೆ ಒಬ್ಬ ವಿದ್ವಾಂಸನಿದ್ದರೂ ಅವ ಸುಮ್ಮನೆ ಕೂತ್ಕೊಂಡ್ರೆ ಅವನು ಮೂರ್ಖನೇ. ನೋಡಿ ಡಿಫರೆನ್ಸ್ ನೋಡಿ ಎರಡರಲ್ಲಿ ಕೂಡ. ಸಿಂಪಲ್ ಸಾಹಿತ್ಯ ಮತ್ತು ಇನ್ನೊಂದು ಸಾಹಿತ್ಯ ಅಂತ ಹೇಳಿದರೆ, ಸಾಹಿತ್ಯದ ಒಂದು ಅರ್ಥ ಏನಂತ ಹೇಳಿದರೆ 2 ಅಥವಾ 4 ಲೈನು ಸಾಹಿತ್ಯ ಹೇಳಿದರೆ 10 ಪೇಜ್ ಅರ್ಥ ಇರ್ತದೆ ಅದಕ್ಕೆ. 500 ವರ್ಷ ಮುಂಚೆ ಈ ಪುರಂದರದಾಸರು ಬರೆದಂತಹ ಸಾಹಿತ್ಯ 4,90,000 ಸಾಹಿತ್ಯ ಬರೆದಿದ್ದಾರೆ. ಬರ್ದದಲ್ಲ, ಮನೆ ಮನೆ ಭಿಕ್ಷೆ ಬೇಡುವಾಗ ಹೇಳಿಕೊಂಡು ಹೋಗುವಾಗ ಅವರ ಹಿಂದುಗಡೆ ಅದನ್ನು ಬಾಯ್ಪಾಠ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ತಗೊಂಡು ಬಂದದ್ದು 550 ವರ್ಷ ಮುಂಚೆ. ಈ ಪುರಂದರದಾಸರ ಸಾಹಿತ್ಯವನ್ನು ನಾವು ತೆಗೆದು ನೋಡಿ, ಸಣ್ಣದು ಒಂದು ಅದರದೊಂದು ಸಾಹಿತ್ಯ ಹೇಳ್ತೇನೆ. ದುರ್ಜನರ ಸಂಘ ಬಚ್ಚಲಿನ ರೊಚ್ಚಿನಂತೆ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ಎಷ್ಟು ಬರಿಬಹುದು ಇದರಲ್ಲಿ ನಾವು ನಮ್ಮ ಜೀವನದಲ್ಲಿ ನಡೆದಂಥ ವಿಷಯವನ್ನು. ಇದು ಏನು ದುರ್ಜನರೊಟ್ಟಿಗೆ ಇರುವಾಗ ಏನಾಗ್ತದೆ, ಎಂತಾಗ್ತದೆ, ಅದರಿಂದ ಏನು ಪ್ರಾಬ್ಲಮ್ ಆಗ್ತದೆ, ಏನೇನು ಸಮಸ್ಯೆ ಬರ್ತದೆ ನಮಗೆ ಎಲ್ಲದರಲ್ಲಿ ಹಿಡಿದ್ರು. ಅದೇ ಸಜ್ಜನರ ಒಟ್ಟಿಗೆ ಸೇರುವಾಗ, ಸಾಹಿತಿಗಳೊಟ್ಟಿಗೆ ಸೇರುವಾಗ, ಜ್ಞಾನವಂತರ ಒಟ್ಟಿಗೆ ಸೇರುವಾಗ ನಾವು ಜ್ಞಾನವಂತರೇ. ಕಾರಣ ಹೇಳಿ, ಸೆಗಣಿಯವನೊಂದಿಗೆ ಸ್ನೇಹಕ್ಕಿಂತ ಗಂಧದವನೊಟ್ಟಿಗೆ ಗುದ್ದಾಟವೇ ಲೇಸಂತೆ. ಯಾಕೆಂತ ಹೇಳಿದರೆ, ನೀವು ಆ ಸೆಗಣಿಯನ್ನು ಎಷ್ಟು ಪ್ರೀತಿ ಮಾಡಿದರೂ ಅದರಲ್ಲಿ ಬರುವ ದುರ್ವಾಸನೆ. ಅದೇ ಗಂಧದವನ ಹತ್ರ ಗುದ್ದಾಡಿದ್ರು ಬರುವುದು ಮೈಗೆ ನಿಮಗೆ ಅದರದ್ದು ಒಳ್ಳೆ ಕಂಪೆ ಬರುವುದು ನಿಮಗೆ. ಇದೆಲ್ಲ ಸಣ್ಣ 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 ಸಾಹಿತ್ಯಗಳು. ಇದೆಲ್ಲ ಪುರಂದರ ಸಾಹಿತ್ಯದಲ್ಲಿ ಉಂಟು. ಕರ್ನಾಟಕದಲ್ಲಿ ಇವತ್ತು ಶ್ರೀಮಂತ ಸಾಹಿತ್ಯ ಅಂತ ಹೇಳಿದರೆ ಪುರಂದರ ಸಾಹಿತ್ಯ. 4,80,000 ಕೃತಿಗಳು ಅವನ ಆ ಪುರಂದರದಾಸರದಿದ್ದರೂ ಈಗ ನಮಗೆ ಲಭ್ಯವಾದಂಥ ಕೃತಿಗಳು ಕೇವಲ 40,000 ಮಾತ್ರ. ಆ ಕೃತಿಗಳೆಲ್ಲ ನಾಶವಾಗಿ ಹೋಗಿದೆ. ಇಂಥ ಈ ಸಾಹಿತ್ಯದಲ್ಲಿ ಇನ್ನೊಂದು ಹೇಳ್ತೇನೆ ನಾನು, ಮುಖ್ಯವಾಗಿ ಕನ್ನಡದಲ್ಲಿ ಮಾತನಾಡುವುದು ಅಂತ ಹೇಳಿದರೆ ಈಗ ಅಷ್ಟು ಸುಲಭ ಇಲ್ಲ. ಶುದ್ಧವಾದಂಥ ಕನ್ನಡ ಇಲ್ಲ. ನಡುವಿನಲ್ಲಿ ಕಡಿಮೆ ಪಕ್ಷ ಒಂದು 40% ಇಂಗ್ಲೀಷ್, ನಮ್ಮ ಆಂಗ್ಲ ಶಬ್ದ ಬರ್ತದೆ. ಆದ್ದರಿಂದ ಕನ್ನಡ ಅಂತ ಹೇಳಿದರೆ, ಶುದ್ಧ ಕನ್ನಡ ಅಂತ ಹೇಳಿದರೆ ನಾವು ಕೇಳಬೇಕಿಲ್ಲ ಅಂತ ಹೇಳಿದರೆ, ಮುಂಚೆ ನಾವು ಕೇಳಿದ್ದು ಭದ್ರಗಿರಿ ಅಚ್ಯುತಾಸರದ್ದು ಕನ್ನಡ ಕೇಳಬೇಕು. ಅಲ್ಲಿ ಒಂದೇ ಒಂದು ಆಂಗ್ಲ ಪದ ಬರೋದಿಲ್ಲ, ಎಲ್ಲ ಶುದ್ಧವಾದಂತಹ ಕನ್ನಡ. ತುಳು ಮಾತನಾಡ್ತೀರಾ, ಶುದ್ಧವಾದಂತಹ ತುಳು, ಅವರದ್ದೆಲ್ಲ ಹರಿಕತೆ ಇತ್ತು. ಅದೇ ಸಾಹಿತ್ಯ ಅಂತ ಹೇಳಿದರೆ ಖಾಲಿ ಸಾಹಿತ್ಯ. ನಮಗೆ ದೊಡ್ಡ ದೊಡ್ಡ ಸಾಹಿತ್ಯಗಳಿದ್ದಾರೆ, ದೊಡ್ಡ ದೊಡ್ಡ ಸಾಹಿತ್ಯಗಳು ಹುಟ್ಟಿದಂಥ ನಾಡು ಇದು ನಮ್ಮ ಕನ್ನಡ ನಾಡು. ಆದರೂ ನಾವು ಅದನ್ನು ಏನು ನಮಗೆ ಬೇಕು ಅದನ್ನು ನಾವು ಹೆಕ್ಕಿಕೊಂಡು ನೋಡ್ಕೊಳ್ಬೇಕು. ನಾವು ಸಣ್ಣತನದಲ್ಲಿ ಸಣ್ಣ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಮುಂಚೆ ಇರುವಾಗ ಎಂತೆಂಥ ಚಂದ ಕನ್ನಡ ಪದ್ಯಗಳಿತ್ತು ಪಾಠದಲ್ಲಿ. ಎಲ್ಲಿಯಾದರೂ ನಿಮಗೆ ಯಾರಾದರೂ ಕನ್ನಡ ಪುಸ್ತಕದ್ದು, ಬೇರೆ ಪುಸ್ತಕ ಕೂಡ ಆಗ್ತದೆ ನನಗೆ, ಕನ್ನಡ ಪುಸ್ತಕದ್ದು ವಾಚನಾಲಯ ಅಥವಾ ಮನೆಯಲ್ಲಿರುವಂತಹ ಸಂಗ್ರಹ ಅಥವಾ ನಿಮ್ಮ ಹತ್ರ ಯಾರ ಹತ್ರ ಆದರೂ ಸಂಗ್ರಹ ಉಂಟಂತೇಳಿ ಕಂಡ್ರೆ ಅದನ್ನು ನಾನು ಹಣ ತೆತ್ತು ನಾನು ಅದನ್ನು ಪರ್ಚೇಸ್ ಮಾಡ್ತೇನೆ ಅಂತೇಳಿ ನಿಮ್ಮ ಹತ್ರ ನಾನು ಕೇಳಿಕೊಳ್ತೇನೆ. ಯಾಕೆಂತೇಳಿದ್ರೆ 2-3 ಲೈಬ್ರರೀಸ್ಗಳನ್ನೆಲ್ಲ ನಾನು ತಗೊಂಡಿದ್ದೇನೆ. ಒಂದು ಲೈಬ್ರರಿ 1200 ಪುಸ್ತಕ ಇತ್ತು, ಇನ್ನೊಂದು ಕಡೆ 1800 ಪುಸ್ತಕ ಇತ್ತು. ಅದನ್ನೆಲ್ಲ ತೆಕ್ಕೊಂಡು ನಾನು ಅದನ್ನೊಂದು ಓದ್ತೇನೆ, ಇಲ್ಲದಿದ್ದರೆ ಅದನ್ನು ಚೆಂದ ಮಾಡಿ ಇಟ್ಕೊಳ್ತೇನೆ. ಯಾಕೆಂತ ಹೇಳಿದರೆ ಇನ್ನು ಮುಂದಿನ ಪೀಳಿಗೆಗೆ ಆಗಬೇಕು ಅಂತೇಳಿ. ಆದ್ದರಿಂದ ಓಲ್ಡ್ ಪುಸ್ತಕಗಳನ್ನೆಲ್ಲ ನಾನು ಕಲೆಕ್ಷನ್ ಮಾಡ್ತಾ ಇದ್ದೇನೆ. ನಮಗಿರುವಂಥ ಒಂದು ಜ್ಞಾನದ ಜೊತೆಗೆ ನಮ್ಮಲ್ಲಿ ಸೃಜನಶೀಲತೆ ಅಥವಾ ಆ ಕ್ರಿಯೇಟಿವಿಟಿ ಇದ್ದರೆ ಮಾತ್ರ ನಾವು ಯಶಸ್ವಿ ಕಾಣಬಹುದು. ಒಬ್ಬ ಯಶಸ್ವಿ ವೈದ್ಯ ಇರಬಹುದು, ಒಬ್ಬ ಯಶಸ್ವಿ ವಕೀಲರು ಇರಬಹುದು, ಅಥವಾ ಯಾವುದೇ ಒಬ್ಬ ತಂತ್ರಜ್ಞ ಅಥವಾ ಒಬ್ಬ ಗಣಿತಜ್ಞ ಅಥವಾ ಯಾವುದೇ ಒಂದು ಭೌತಶಾಸ್ತ್ರಜ್ಞ ಯಾರೇ ಇರಲಿ, ಆತನಿಗೆ ಅದರ ಜೊತೆಗೆ ಒಂದು ಆ ಕ್ರಿಯೇಟಿವಿಟಿ ಅಥವಾ ಏನು ಆ ಸೃಜನಶೀಲತೆ ಇದ್ದರೆ ಮಾತ್ರ ಆತ ಯಶಸ್ವಿ ಆಗ್ತಾನೆ. ಇವತ್ತು ಹೊಸ ಜಗತ್ತಿನಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಏನು ಆಗಿವೆ, ಅದರ ಹಿಂದೆ ಆ ಕ್ರಿಯೇಟಿವಿಟಿ ಇತ್ತು. ಆದರೆ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಬೇರೆಯವರಿಂದ ತಿಳ್ಕೊಳ್ಬೋದು, ಗುರುಗಳ ಮೂಲಕ ತಿಳ್ಕೊಳ್ಬೋದು. ಆದರೆ ಸೃಜನಶೀಲತೆಯನ್ನು ನಾವು ಗುರುಗಳ ಮೂಲಕ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದೊಂದು ನಮ್ಮಲ್ಲಿ ತಂತಾನೆ ಹುಟ್ಟುವಂಥದ್ದು. ಅದು ಹೇಗೆ ಹುಟ್ಟಬಹುದು? ನಾವು ಒಂದು ಇತರರಿಗಿಂತ ವಿಭಿನ್ನವಾಗಿ ಆಲೋಚನೆ ಮಾಡಿದಾಗ, ಇತರರಿಗಿಂತ ವಿಭಿನ್ನವಾಗಿ ಹೊಸ ರೀತಿಯಲ್ಲಿ ಆಲೋಚನೆ ಮಾಡಿದಾಗ ಆಗ ನಮ್ಮಲ್ಲಿ ಸೃಜನಶೀಲತೆ ತಂತಾನೆ ಹುಟ್ಟಬಹುದು. ಅದರ ಜೊತೆಗೆ
ಸಾಹಿತ್ಯಕ್ಕೆ ಕೂಡ ಒಂದು ವಿಶೇಷವಾದ ಸಾಹಿತ್ಯ ಅಂತ ಹೇಳಿದ್ರೆ ನಾನು ಬರೀ ಪುಸ್ತಕ ಮತ್ತೊಂದಕ್ಕೆ ಸೀಮಿತಗೊಳಿಸುವುದಿಲ್ಲ. ಅದು ಕಲೆ ಇರ್ಬೋದು, ಸಂಗೀತ ಇರ್ಬೋದು, ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಅದೊಂದು ಚಿತ್ರಕಲೆನೇ ಇರ್ಬೋದು, ಎಲ್ಲವೂ ಕೂಡ ಅದು ನಾಟ್ಯ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮಲ್ಲಿ ಸೃಜನಶೀಲತೆಯನ್ನು ಹುಟ್ಟಿಸ್ತದೆ. ಇವತ್ತು ಕಾರಂತರಿಗೆ ನನ್ನ ತಿಳುವಳಿಕೆಯ ಪ್ರಕಾರ ನಾನು ತಿಳ್ಕೊಂಡ ಹಾಗೆ ಅವರಿಗೆ ಒಂದು ಏನು ಅಕಾಡೆಮಿಕಲಿ ಅವರಿಗೆ ಒಂದು ದೊಡ್ಡ ವಿದ್ಯಾಭ್ಯಾಸವನ್ನು ಪಡೆದವರು ಅಲ್ಲ. ಆದರೆ ಅವರು ಯಾವುದೇ ಕ್ಷೇತ್ರ ತಗೊಂಡ್ರೆ ಅದು ಭೌತ ಜಗತ್ತಾಗಿರ್ಬೋದು, ವಿಜ್ಞಾನ ಇರ್ಬೋದು, ಖಗೋಳಶಾಸ್ತ್ರ ಇರ್ಬೋದು, ಯಾವುದೇ ವಿಚಾರದಲ್ಲಿ ಕೂಡ ಅಧಿಕಾರಯುತವಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಅವರಿಗಿದ್ದಂಥ ಸಾಹಿತ್ಯದಲ್ಲಿ ಪ್ರಥಮ ಆ ಆಸಕ್ತಿ ಅವರನ್ನು ಬೇರೆ ಬೇರೆ ಕ್ಷೇತ್ರಗಳಿಗೆ ಕೈಯಾಡಿಸುವಂತೆ ಮತ್ತು ಅದರಲ್ಲಿ ಅಧಿಕಾರಯುತವಾಗಿ ಮತ್ತು ಜನಸಾಮಾನ್ಯರಿಗೆ ಒಂದು ಸಾಮಾನ್ಯನಿಗೆ ಅರ್ಥವಾಗುವ ರೀತಿಯಲ್ಲಿ ಅವರು ಮುಟ್ಟಿಸಲಿಕ್ಕೆ ಅದು ಸಾಧ್ಯ ಆಯಿತು. ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು 3 ಹಂತದಲ್ಲಿ ಕೆಲಸ ನಿರ್ವಹಿಸ್ತದೆ. ಒಂದು ರಾಜ್ಯ ಮಟ್ಟದಲ್ಲಿ, ಇನ್ನೊಂದು ಜಿಲ್ಲಾ ಮಟ್ಟದಲ್ಲಿ, ಕೊನೆಯಲ್ಲಿ ತಾಲೂಕು ಮಟ್ಟದಲ್ಲಿ. ನಿಜ ಹೇಳಬೇಕಂದ್ರೆ ತಾಲೂಕು ಮಟ್ಟದಲ್ಲಿ ಇದು ಮಾಡುವಂಥ ಕೆಲಸವೇ ಮುಖ್ಯವಾದದ್ದು. ಇದು ಜನರ ಸಂಸ್ಥೆಯಾಗಿ ಬೆಳಿಬೇಕು. ಇದು ಸ್ವಾಯತ್ತ ಸಂಸ್ಥೆ ಆಗಿದ್ದರೂ ಕೂಡ ಜನಮನದಲ್ಲಿ ಏನಿದೆ ಅಂತ ಹೇಳಿದರೆ ಇದೊಂದು ಸರ್ಕಾರಿ ಕಚೇರಿ ಇದ್ದ ಹಾಗೆ ಜನ ತಿಳ್ಕೊಳ್ತಾರೆ. ಜನಕ್ಕೂ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಹೇಳುವಂಥ ಸಂಬಂಧ ಬಹಳ ನಿಕಟವಾದ ಸಂಬಂಧ ಉಳಿದಿದೆಯೋ ಇಲ್ಲವೋ ಅಂತ ನನಗೆ ಸಂಶಯ ಇದೆ. ಇದು ಜನಪರವಾಗಬೇಕು, ಜನರ ಜೊತೆ ಒಟ್ಟುಗೂಡಬೇಕು, ಜನಮನಕ್ಕೆ ಸೇತುವೆ ಆಗಬೇಕು. ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ಓದು ಬರವರನ್ನೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಬೇಕು. ಹೆಚ್ಚು ಹೆಚ್ಚು ಕನ್ನಡ ನಾಡು ನುಡಿಗಾಗಿ ಕೆಲಸ ಮಾಡುವಂತೆ ಜನರನ್ನು ಪ್ರೇರೇಪಿಸಬೇಕು. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ವಿದ್ಯಾವಂತರಾದವರು, ಶಿಕ್ಷಣ ಪಡೆದವರು, ಆಂಗ್ಲ ಭಾಷೆಯನ್ನು ಕಲಿತವರು ಪರಸ್ಪರ ಭೇಟಿಯಾದಾಗ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ? ಸುಮ್ಮನೆ ಯೋಚನೆ ಮಾಡಿ ನೋಡಿ. ಅಲ್ಲಿ ಇಂಗ್ಲೀಷ್ ಬರ್ತದೆ, ಪರಸ್ಪರ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಅವರಿಬ್ಬರಿಗೂ ಕನ್ನಡ ಬರ್ತದೆ, ಆದರೂ ಕೂಡ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಯಾಕೆ ಹೀಗಾಗ್ತದೆ? ನನ್ನ ತಾಯಿಯನ್ನು ನಾನೇ ಮರೆತರೆ ಅವರನ್ನು ಮೆರೆಸುವವರು ಯಾರು? ಕನ್ನಡ ಭಾಷೆ ಯಾರಿಗೆ ಬೇಕಾಗಿದೆ? ನಮಗೆ ನಮ್ಮದೇ ಒಂದು ಸ್ವಂತ ಭಾಷೆ ಇರ್ಬೋದು, ಮನೆಯಲ್ಲಿ ಮಾತಾಡಲಿಕ್ಕೆ ತುಳು, ಕೊಂಕಣಿ, ಇನ್ಯಾವುದೋ ಭಾಷೆ ಇರ್ಬೋದು, ಅದನ್ನು ನಾವು ಮನೆ ಒಳಗೆ ಇಟ್ಟುಕೊಳ್ಳೋಣ. ಆದರೆ ಸಾರ್ವಜನಿಕ ಜೀವನದಲ್ಲಿ ಎಲ್ಲರೂ, ಪ್ರತಿಯೊಬ್ಬರು ಕನ್ನಡವನ್ನು ಹೆಚ್ಚು ಹೆಚ್ಚು ಬಳಸುವುದರಿಂದ ಕನ್ನಡ ಮನಸ್ಸುಗಳು ಹತ್ತಿರ ಬರ್ತದೆ. ಈಗ ಓದುವಿಕೆ ಕೂಡ ಬಹಳ ಕಮ್ಮಿಯಾಗಿದೆ, ಕನ್ನಡದ ಓದುವಿಕೆ ಅಂತ ನನಗನ್ನಿಸ್ತದೆ. ಇದು ಸತ್ಯ ಆಗಲೇಬೇಕು ಅಂತ ಏನು ನಾನು ಖಡಾಖಂಡಿತವಾಗಿ ಹೇಳ್ತಾ ಇಲ್ಲ, ಯಾಕಂದರೆ ಅಂಕಿಅಂಶಗಳು ನನ್ನ ಬಳಿ ಇಲ್ಲ. ನಿಮ್ಮ ಬಿಡುವಿನ ವೇಳೆಯಲ್ಲಿ ಓದಿ ನೋಡಿ. ನಿಮಗೆ ಅರಿವಿಲ್ಲದ ಹಾಗೆ ನಿಮ್ಮಲ್ಲಿ ಒಳ್ಳೊಳ್ಳೆ ಮೌಲ್ಯಗಳು ನಿಮ್ಮ ದೇಹದಲ್ಲಿ ಹನಿ ಹನಿಯಾಗಿ ತೊಟ್ಟಿಗ್ತದೆ. ಹಿರಿಯರನ್ನು ಹೇಗೆ ಗೌರವಿಸಬೇಕು, ಗುರುಗಳನ್ನು ಹೇಗೆ ಗೌರವಿಸಬೇಕು, ನೈತಿಕವಾಗಿ ಪತನ ಆಗದೇ ಇರುವುದು ಹೇಗೆ, ಸ್ವಾಭಿಮಾನವನ್ನು ಇಟ್ಟುಕೊಂಡು ಬದುಕುವುದು ಹೇಗೆ, ಸ್ವಾವಲಂಬಿ ಬದುಕನ್ನು ಬದುಕುವುದು ಹೇಗೆ, ಜಾತ್ಯತೀತ ಮನಸ್ಸು ಅಂದರೆ ಏನು, ಮಹಿಳೆಯರನ್ನು ಹೇಗೆ ಗೌರವಿಸಬೇಕು, ಇಂಥ ಎಲ್ಲ ಮೌಲ್ಯಗಳನ್ನು ಭಾಷಣಗಳ ಮೂಲಕ ಹೇಳುವುದಕ್ಕಿಂತ ಈ ಕಾದಂಬರಿಗಳನ್ನು ಓದುವುದರ ಮೂಲಕ, ಇಂಥ ಸಾಹಿತ್ಯವನ್ನು ಓದುವುದರ ಮೂಲಕ ನಾವು ಸಂಸ್ಕಾರ ಭರಿತರಾಗ್ಬೋದು. ಹಾಗಾಗಿ ಸಾಹಿತ್ಯ ಓದೋದರಿಂದ ನಷ್ಟ ಇಲ್ಲ, ಲಾಭ ಇದೆ. ಎಲ್ಲರೂ ಸಾಹಿತ್ಯಕ್ಕೋಸ್ಕರ ಪಣವಿಡಿ, ಕನ್ನಡ ಭಾಷೆಯನ್ನು ಉಳಿಸಿ, ಕನ್ನಡವನ್ನು ಮೆರೆಸಿ, ಶ್ರೀಮಾನ್ ವಿಶ್ವನಾಥ್ ಬಂಟ್ವಾಳ ಅವರ ನಾಯಕತ್ವದಲ್ಲಿ ಇಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಲಿ, ಜನಮನ್ನಣೆ ಪಡೆಯಲಿ.
ನೋಡಿದ್ರಲ್ವಾ ವೀಕ್ಷಕರೇ, ಸಾಹಿತ್ಯವೆನ್ನುವುದು ಮನಸ್ಸಿಗೆ ಮುಟ್ಟುವಂತಹ ಒಂದು ವಿಚಾರ. ಜನಸಾಮಾನ್ಯರ ಬೌದ್ಧಿಕ ಮಟ್ಟ ಹೆಚ್ಚಾಗಲು ಸಾಹಿತ್ಯ ಬೇಕು. ಅದು ಸಮಾಜವನ್ನ ನಾವು ನೋಡುವ ದೃಷ್ಟಿಕೋನವನ್ನ ಬದಲಿಸುತ್ತದೆ. ನಿರಂತರ ಓದು ನಮಗೆ ಸತ್ಯ ದರ್ಶನ ಮಾಡಿಸುವುದರ ಜೊತೆಗೆ ನಿರ್ಭೀತಿಯನ್ನ ಮೂಡಿಸುತ್ತದೆ ಎನ್ನುವ ಮಾತನ್ನ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.